ಆಗಿದೆ ಮಾತಾಜಿ. ಓಕೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ कृष्णप्रेष्ठाय भूतले श्रीमते भक्तिवेदान्त स्वामिनिति नामिने. नमस्ते सारस्वते देवी गौरवाणी प्रचारिणे निर्विशेष शून्यवादी पाश्चात्य देशतारिणे. जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद. हरे कृष्ण 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 हरे हरे, हरे राम 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 हरे हरे. हरे कृष्ण 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 हरे हरे, हरे राम 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 हरे हरे. हरे कृष्ण 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 हरे हरे, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಚೈತನ್ಯ ಚರಿತಾಮೃತ ಓದುವ ತರಗತಿಗೆ ಆದರದ ಸ್ವಾಗತ. ನಮಗೆ ಈ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಂತಹ ಶ್ರೀ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಇಸ್ಕಾನ್ ಕುಳಾಯ್ ಅಲ್ಲಿಯ ಅಧ್ಯಕ್ಷರಾದ ಹಿಸ್ಕ್ರೇಜ್ ಶ್ರೀ ನಾಮನಿಷ್ಠ ಪ್ರಭುಜಿ ಅವರಿಗೆ ವಂದನೆಗಳನ್ನ ಸಲ್ಲಿಸುತ್ತಾ, ಹಾಗೆ ಇಸ್ಕಾನ್ ನ ಫೌಂಡರ್ ಅಧ್ಯಕ್ಷರಾದ ಹಿಸ್ ಡಿವೈನ್ ಗ್ರೇಸ್ ಎಸಿ ಭಕ್ತಿವೇದಾಂತ ಶ್ರೀಲ ಪ್ರಭುಪಾದರಿಗೂ ವಂದನೆಗಳನ್ನ ಸಲ್ಲಿಸುತ್ತಾ, ಹಾಗೂ ಅಲ್ಲಿರುವ ಇತರ ಗುರುಗಳೆಲ್ಲರಿಗೂ ವಂದಿಸುತ್ತಾ ಅವರೆಲ್ಲರ ಆಶೀರ್ವಾದವನ್ನ ತಗೊಳ್ತಾ ಈ ಒಂದು ತರಗತಿಯನ್ನ ಶುರು ಮಾಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾಡ್ತೇನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾಡ್ತೇನೆ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮಗಳು. ಮಾಡಿದೆ. ಯಾರು ಮೋಟೋ G82 ಮಾಡಿದ್ದೀನಿ. ಮೋಟೋ ಯಾರು? ಹರೇ ಕೃಷ್ಣ. ಮಂಜುಳಾ ಮಾತಾಜಿ. ಹೆಸರು ಚೇಂಜ್ ಮಾಡ್ಕೊಳ್ಳಿ ಪೋಸ್ಟ್ ಮಾಡಿದ್ದೀನಿ ನಿಮ್ಮನ್ನ. ಓಕೆ ಮಾತಾಜಿ. ಶಚಿಸುತಾಷ್ಟಕ ನಾವು ಹೇಳುವ. ನವ ಗೌರವರಂ ನವ ಪುಷ್ಪಶರಂ ನವ ಭಾವದರಂ ನವ ಲಾಸ್ಯ ಪರಂ ಗ್ರೂಪ್ ಅಲ್ಲಿ ಇದೆ. ನಿಮ್ಗೆ ನೋಡೋದಾದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಕೂಡ ಗ್ರೂಪ್ ಅಲ್ಲಿ ಹಾಕಿದ್ದಾರೆ ಅಲ್ವಾ? ಹೌದು, ಹಾಕಿದ್ದೇನೆ. ಇಲ್ಲ ಬರ್ತದೆ ಈಗ ಬರ್ತದೆ. ಬಂತು ನೋಡಿ. ನವ ಗೌರವರಂ ನವ ಪುಷ್ಪಶರಂ ನವ ಭಾವದರಂ ನವ ಲಾಸ್ಯ ಪರಂ ನವ ಹಾಸ್ಯಕರಂ ನವ ಹೇಮವರಂ ಪ್ರಣಮಾಮಿ ಶಚೀಸುತ ಗೌರವರಂ ನವ ಪ್ರೇಮಯುತಂ ನವನೀತ ಶುಚಂ ನವ ವೇಷಕೃತಂ ನವ ಪ್ರೇಮರಸಂ ನವ ಪ್ರೇಮಯುತಂ ನವನೀತ ಶುಚಂ ನವ ವೇಷಕೃತಂ ನವ ಪ್ರೇಮರಸಂ ನವಧಾವಿಲಸ ಶುಭ ಪ್ರೇಮಮಯಂ ಪ್ರಣಮಾಮಿ ಶಚೀಸುತ ಗೌರವರಂ ನವಧಾವಿಲಸ ಶುಭ ಪ್ರೇಮಮಯಂ ಪ್ರಣಮಾಮಿ ಶಚೀಸುತ ಗೌರವರಂ ಹರಿ ಭಕ್ತಿ ಪರಂ ಹರಿನಾಮಗಜಂ
जप्यकरं हरिनाम परम् हरि भक्ति कर जप्यकरं हरिनाम परम् नयने सततं प्रणयाश्रुधरं प्रणमामि सतीसुतगौरवरम् नयने सततं प्रणयाश्रुधर शचीसुत गौरवरम् सततं जनता भवतापहरं परमार्थपरायण लोकगतिम् सततं जनता भवता नवलेहकरं जगतापहरं प्रणमामि शचीसुतगौरवरम् नवनीतकरं जगतापहरं प्रणमामि शचीसुतगौरवरम् भक्तिकरं प्रियचारुतरं नटनार्चननागरराजकुलम् निज भक्तिकरं कुलकामिनि मानसलास्यकरं प्रणमामि शचीसुतगौरवरम् मानसकरं प्रणमामि शचीसुतगौरवरम् करतालवलं कनकण्डरवं मृदुवाद्यसुवीणितया मधुरम् भक्तिगुणाव्रतनाट्यकरं प्रणमामि शचीसुतगौरवरम् निज भक्तिगुणनाट्यकरं प्रणमामि शचीसुतगौरवरम् योगधर्मयुतं पुननन्दसुतं धरणी सुचित्रं भवभावोदितम् युगधर्मयुतं भवभावोचितम् अनुध्यानचितं निजवासयुतं प्रणमामि शचीसुतगौरवरम् अरुणं नयनं चरणं वसनं वदने स्खलितं स्वकनामधरम् कुरुते सुरसं जगता जीवनं प्रणमामि शचीसुतगौरवरम् प्रणमामि शचीसुतगौरवरं प्रणमामि शचीसुतगौरवरम्
ಪ್ರಣಮಾಮಿ ಗೌರವರಂ ಪ್ರಣಮಾಮಿ ಗೌರವರಂ ಹರೇ ಕೃಷ್ಣ 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 ಹರೇ 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 ರಾಮ್ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ್ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ರಾಮ ಹರೇ ರಾಮ ಹರೇ ರಾಮ ರಾಮ ಹರೇ 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 ಕೃಷ್ಣ 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 ಹರೇ 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 ರಾಮ್ 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 ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ 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 ಕೃಷ್ಣ ಶ್ರೀ ಶಚಿಸುತಾಷ್ಟಕಂ ಕಿ ಜೈ ಜೈ ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ ಜಯ ದ್ವೈತ ಜಯ ಗೌರ ಭಕ್ತವೃಂದ ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ ಜಯ ಜಯ ಚೈತನ್ಯ ಜಯ ನಿತ್ಯಾನಂದ ಜಯ 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 ಗೌರ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ ಜಯ ಜಯ ಚೈತನ್ಯ ಜಯ ನಿತ್ಯಾನಂದ ಜಯ ಗೌರಾಂಗ ಗೌರಾಂಗ ನಿತ್ಯಾನಂದ ಗೌರಾಂಗ 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 ನಿತ್ಯಾನಂದ ಗೌರಾಂಗ ನಿತ್ಯಾನಂದ ನಿತ್ಯಾನಂದ ಗೌರಾಂಗ ನಿತ್ಯಾನಂದ 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 ಗೌರಾಂಗ ನಿತ್ಯಾನಂದ ಗೌರಾಂಗ 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 ನಿತ್ಯಾನಂದ ನಿತ್ಯಾನಂದ ಗೌರಾಂಗ ನಿತ್ಯಾನಂದ ಶ್ರೀ ಚೈತನ್ಯ ಮಹಾಪ್ರಭು ಕಿ ಜೈ. ಕೃಷ್ಣ ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ನಿನ್ನೆ ಶ್ಲೋಕ 105 ತನಕ ನಾವು ನೋಡಿದ್ದು. ನಿನ್ನೆ ನೋಡಿತ್ತು ಆ ಜನನ ಸಮಯದಲ್ಲಿ ಬ್ರಾಹ್ಮಣರ ಹೆಂಗಳೆಯರಂತೆ ವೇಷ ಧರಿಸಿದ ದಿವ್ಯ ಲೋಕಗಳ ಸ್ತ್ರೀಯರು ಕೂಡ ಬ್ರಹ್ಮದೇವ, ಶಿವ, ನರಸಿಂಹದೇವ, ರಾಜ ಇಂದ್ರ, ಬ್ರಹ್ಮರ್ಷಿ ವಸಿಷ್ಠರು ಮೊದಲಾದವರ ದಿವ್ಯ ನಾರಿಯರು ಸ್ವರ್ಗದ ನಾಟ್ಯಗಾರ್ತಿ ರಂಭೆಯರೊಂದಿಗೆ ವೈವಿಧ್ಯಮಯ ಉಡುಗೊರೆಗಳೊಂದಿಗೆ ಆಗಮಿಸಿದರು ಅಂತ ಹೇಳ್ಕೊಂಡು ಶ್ಲೋಕ 106 ಹೇಳ್ತಾ ಇದ್ದಾರೆ. ಅಂತರಿಕ್ಷದಲ್ಲಿ ಎಲ್ಲಾ ದೇವತೆಗಳು, ಗಂಧರ್ವ ಲೋಕ, ಸಿದ್ಧಲೋಕ ಮತ್ತು ಚಾರಣ ಲೋಕದ ನಿವಾಸಿಗಳು ತಮ್ಮ ಪ್ರಾರ್ಥನೆಗಳನ್ನ ಸಮರ್ಪಿಸಿದರು ಹಾಗೂ ಸಂತಸದಿಂದ ಸಂಗೀತ, ಮೃದಂಗಾದಿ ವಾದ್ಯಗಳ ಗತಿಗೆ ತಕ್ಕಂತೆ ನರ್ತಿಸಿದರು. ಇದೇ ರೀತಿಯಲ್ಲಿ ನವದ್ವೀಪದಲ್ಲಿ ಎಲ್ಲಾ ವೃತ್ತಿನಿರತ ನರ್ತಕರು, ಗಾಯಕರು ಆಶೀರ್ವದಿಸುವ ಸ್ತುತಿಭಟರು ಒಟ್ಟಾಗಿ ಕಲೆತು ಮಹದುತ್ಸಾಹದಲ್ಲಿ ನಾಟ್ಯ ಮಾಡಿದರಂತೆ. ಅಲ್ಲಿ ಮಗು ಜನಿಸಿದ ಸಂದರ್ಭ, ಅಂತರಿಕ್ಷದಲ್ಲಿ ದೇವತೆಗಳು ಕೂಡ ಗಂಧರ್ವ ಲೋಕ, ಸಿದ್ಧಲೋಕ, ಚಾರಣ ಲೋಕ ಅಲ್ಲಿಯ ನಿವಾಸಿಗಳು ತಮ್ಮ ತಮ್ಮ ಪ್ರಾರ್ಥನೆಯನ್ನ ಸಮರ್ಪಿಸಿದ್ರು. ಅದೇ ರೀತಿ ಈ ನವದ್ವೀಪದಲ್ಲಿ ಕೂಡ ವೃತ್ತಿನಿರತ ನರ್ತಕರು, ಅಂದ್ರೆ ಇಂಥ ಒಂದು ಮನೆಯಲ್ಲಿ ಶುಭ ಕಾರ್ಯ ನಡೀತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ನರ್ತನ ಮಾಡ್ಲಿಕ್ಕೆ, ಗಾಯನ ಮಾಡ್ಲಿಕ್ಕೆ ಅಂತ ಒಂದು ಜನ ಇರ್ತಾರೆ. ಸೊ ಅವರು ಕೂಡ ಅಲ್ಲಿ ನರ್ತಕ, ಗಾಯಕ ಎಲ್ಲ ಮಾಡ್ತಾ ಆಶೀರ್ವದಿಸುವ ಒಂದು ಸ್ತುತಿ ಭಟರು ಅಂತ ಹೇಳ್ತಾರೆ. ಅವರು ಒಟ್ಟಾಗಿ ಕಲೆತು ಈ ಮಹದುತ್ಸಾಹದಲ್ಲಿ ನಾಟ್ಯ ಮಾಡಿದರು ಅಂತ ಹೇಳ್ಕೊಂಡು ಸ್ವರ್ಗ ಲೋಕಾದಿಗಳಲ್ಲಿ ಯಾವ ವೃತ್ತಿ
ಯಾವ ರೀತಿ ವೃತ್ತಿಪರ ಗಾಯಕರು, ನರ್ತಕಿಯರು, ಪ್ರಾರ್ಥನೆ ಪಠಿಸುವ ವಂದಿಮಾಗದರು, ಹೊಗಳು ಭಟ್ಟರು ಇರುವರೋ ಹಾಗೆಯೇ ಪುರಾತನವಾದ ಭಾರತ ದೇಶದಲ್ಲಿ ಇನ್ನೂ ವೃತ್ತಿಪರ ಗಾಯಕರು, ನರ್ತಕರು, ಹಾರೈಸುವವರು ಇವರೆಲ್ಲರೂ ಇದ್ದಾರೆ ಅಂತ. ಹೇಗೆ ಆ ಸ್ವರ್ಗಲೋಕದಲ್ಲಿ ಇದ್ದಾರೆ, ಅದೇ ತರ ಈ ಭಾರತ ದೇಶದಂತ ಒಂದು ಸುಸಂಸ್ಕೃತ ನಾಡಿನಲ್ಲಿ ಕೂಡ ಆ ರೀತಿ ಇದ್ದಾರೆ ಅಂತೇಳಿ. ಗೃಹ ಕಲ್ಯಾಣ ಸಮಾರಂಭಗಳಲ್ಲಿ, ವಿಶೇಷವಾಗಿ ಮದುವೆ, ನಾಮಕರಣೋತ್ಸವ ಮೊದಲಾದ ವಿಶೇಷ ಕಾರ್ಯಕ್ರಮಗಳಲ್ಲಿ ಈ ವೃತ್ತಿನಿರತರು ಒಟ್ಟಾಗಿ ಕಲೆಯುತ್ತಾರೆ. ಅಂತಹ ವಿಶೇಷ ಸಂದರ್ಭಗಳಲ್ಲಿ ಹಿಂದೂಗಳ ಮನೆಗಳಿಂದ ಈ ಗಾಯಕರು ಮೊದಲಾದ ವೃತ್ತಿನಿರತರು ದಾನ ಧರ್ಮಗಳನ್ನು ಪಡೆಯುವುದರ ಮೂಲಕ ತಮ್ಮ ಬದುಕನ್ನು ಸಾಗಿಸ್ತಾರೆ. ಆ ರೀತಿ ಮಾಡ್ತಾ ಅಲ್ಲಿ ಯಾರ್ಯಾರು ದಾನ ಕೊಡ್ತಾರೆ ಅದನ್ನ ಪಡ್ಕೊಳ್ತಾರೆ ಅವರು. ಆ ರೀತಿ ಅವರ ಜೀವನವನ್ನ ನಡೆಸ್ತಾರೆ. ಇಂಥ ಸಮಾರಂಭಗಳಲ್ಲಿ ನಪುಂಸಕರು ಬಂದು ಹಾಡಿ ಹರಸಿ ಧರ್ಮಾರ್ಥ ಉಡುಗೊರೆಗಳನ್ನ ಪಡೀತಾರೆ. ಅದೇ ಅವರ ಜೀವನೋಪಾಯವೂ ಆಗಿರುತ್ತದೆ. ಅಂದ್ರೆ ಎಲ್ಲರಿಗೂ ಕೂಡ ಒಂದು ಅವಕಾಶ ಆ ರೀತಿ. ಅಂತವರು ಯಾವತ್ತು ಮನೆಯಾಳುಗಳಾಗಿ ದುಡಿಯುವುದಿಲ್ಲ ಅಥವಾ ವ್ಯಾಪಾರ ವ್ಯವಹಾರ ಬೇಸಾಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವುದೂ ಇಲ್ಲ. ತಮ್ಮ ಪಾಡಿಗೆ ತಾವು ಶಾಂತರಾಗಿ ತೃಪ್ತಿಯಿಂದ ಬದುಕಲು ನೆರೆಹೊರೆಯವರು, ಮಿತ್ರರಿಂದ ಧರ್ಮ ಕೇಳಿ ಪಡೆಯುತ್ತಾರೆ. ಭಾಟರು ಒಂದು ವರ್ಗದ ಬ್ರಾಹ್ಮಣರೇ. ಅವರು ಸಮಾರಂಭಗಳಿಗೆ ಹೋಗಿ ವೇದ ಮೊದಲಾದ ಧರ್ಮ ಗ್ರಂಥಗಳಿಂದ ಶ್ಲೋಕಗಳನ್ನ ಪಠಿಸಿ ಆ ಸಂದರ್ಭಕ್ಕೆ ತಕ್ಕಂತೆ ಆಶು ಕವಿತೆಗಳನ್ನು ರಚಿಸಿ ಹಾಡಿ ಹರಸುತ್ತಾರೆ ಅಂತೇಳಿ. ಹಾಗೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಯಾರು ಬರುತ್ತಿದ್ದಾರೆಯೋ, ಯಾರು ಹೋಗುವರೋ, ಯಾರು ನಾಟ್ಯ ಮಾಡುತ್ತಿದ್ದರೋ, ಯಾರು ಹಾಡುತ್ತಿದ್ದರೋ, ಯಾರೂ ತಿಳಿಯಲಾಗದಾಗಿತ್ತು. ಒಬ್ಬರಾಡುವ ಮಾತು ಭಾಷೆಯನ್ನು ಇನ್ನೊಬ್ಬರು ತಿಳಿಯಲಾಗುತ್ತಿರಲಿಲ್ಲ. ಹೀಗೆ ಇರಲಿ ಎಲ್ಲರ ದುಃಖ ಶೋಕ ಕೂಡಲೇ ಚದುರಿದವು, ಹಾಗೂ ಸೇರಿದವರೆಲ್ಲರೂ ಪೂರಾ ಉತ್ಸಾಹಭರಿತರಾದರು. ಈ ರೀತಿ ಜಗನ್ನಾಥ ಮಿಶ್ರರು ಕೂಡ ಖುಷಿಯಿಂದ ಬೀಗಿದರು. ಅಲ್ಲಿ ಆ ಒಂದು ಶುಭ ಸಂದರ್ಭ, ಯಾರಲ್ಲಿ ಬಂದಿದ್ದಾರೆ, ಯಾರು ಹೋಗಿದ್ದಾರೆ, ಯಾರು ಹಾಡ್ತಿದ್ದಾರೆ, ಯಾರು ಕುಣಿತಾರೆ ಇಲ್ಲ, ಎಲ್ಲರೂ ಅವರವರಷ್ಟಕ್ಕೆ ಅವರವರು ಆ ಒಂದು ಸಂತೋಷದ ಒಂದು ಸಂಭ್ರಮದಲ್ಲಿ ಉತ್ಸಾಹಭರಿತರಾಗಿದ್ರು ಅಂತೇಳಿ. ಜಗನ್ನಾಥ ಮಿಶ್ರರ ಮನೆಗೆ ಆಗಮಿಸಿದ ಚಂದ್ರಶೇಖರ ಆಚಾರ್ಯ ಮತ್ತು ಶ್ರೀವಾಸ ಠಾಕೂರರಿಬ್ಬರು ಅನೇಕ ವಿಧದಲ್ಲಿ ಮಿಶ್ರರ ಲಕ್ಷ್ಯವನ್ನು ಸೆಳೆದರು. ನವಜಾತ ಶಿಶುವಿಗೆ ವೇದೋಕ್ತವಾಗಿ ಧರ್ಮ ಅನುಸಾರವಾಗಿ ಜನ್ಮ ಸಂದರ್ಭದಲ್ಲಿ ಏನೇನು ಆಗಮ ವಿಧಿಗಳಾಗಬೇಕಿತ್ತೋ ಅವುಗಳನ್ನು ವಿದ್ಯುಕ್ತವಾಗಿ ನೆರವೇರಿಸಿದರು. ಇದರ ಸಂಗಡ ಜಗನ್ನಾಥ ಮಿಶ್ರರು ವಿವಿಧ ದಾನ ಧರ್ಮಗಳನ್ನ ಮಾಡಿದ್ರು ಅಂತ. ಅಂದ್ರೆ ಆ ಒಂದು ಅಲ್ಲಿ ಚಂದ್ರಶೇಖರ್ ಆಚಾರ್ಯರು ಮತ್ತೆ ಶ್ರೀವಾಸ ಠಾಕೂರ್ ಅವರಿಬ್ರು ಕೂಡ ಅಲ್ಲಿ ಬಂದಿದ್ರಂದ್ರೆ ಅವರ ಮನೆಯಲ್ಲಿ. ಮತ್ತೆ ಏನು ಆ ಒಂದು ವಿಧಿಗಳು, ಆಗಮ ವಿಧಿಗಳು ಆಗಬೇಕಿತ್ತು, ವೇದ ಮಂತ್ರಗಳು ಪಠಣ ಆಗ್ಬೇಕು, ಅದನ್ನೆಲ್ಲ ಅವರು ಮಾಡ್ತಾ ಇದ್ರು ಅಲ್ಲಿ. ಹಾಗೇನೆ ಜಗನ್ನಾಥ ಮಿಶ್ರ ಕೂಡ ಬಂದವರಿಗೆ ದಾನ ಧರ್ಮಗಳನ್ನ ಮಾಡಿದ್ರು ಅಂತೇಳಿ. ಏನೇನು ಸಂಪತ್ತುಗಳು, ಉಡುಗೊರೆಗಳು, ಬಹುಮಾನಗಳ ರೂಪದಲ್ಲಿ ಬಂದುವೋ ಹಾಗೂ ತನ್ನ ಮನೆಯಲ್ಲಿ ಏನು ತನಗಿತ್ತೋ ಅದೆಲ್ಲವನ್ನು ಮಿಶ್ರರು ಬ್ರಾಹ್ಮಣರಿಗೆ, ವೃತ್ತಿನಿರತರಾಗಿದ್ದ ಗಾಯಕರಿಗೆ, ನರ್ತಕರಿಗೆ, ಭಟರಿಗೆ, ಬಡವರಿಗೆ ಹಂಚಿದ್ರಂತೆ. ಇದ್ದ ಐಶ್ವರ್ಯವನ್ನ ಧರ್ಮಾರ್ಥವಾಗಿ ಎಲ್ಲರಿಗೂ ನೀಡುವುದರ ಮೂಲಕ ಎಲ್ಲರನ್ನು ಮಿಶ್ರರು ಗೌರವಿಸಿದರು ಅಂತೇಳಿ. ಅಲ್ಲಿ ಬಂದವರೆಲ್ಲ ಆ ಸಂತೋಷದಲ್ಲಿ ಪಾಲ್ಗೊಳ್ಳಿಕ್ಕೆ ಬಂದವರಿಗೆಲ್ಲ ದಾನಗಳನ್ನ ಕೊಟ್ಟು ಎಲ್ಲರನ್ನ ಗೌರವಿಸ್ತಾರೆ. ಶ್ರೀವಾಸ ಠಾಕೂರರ ಪತ್ನಿ ಮಾಲಿನಿ, ಚಂದ್ರಶೇಖರ ಆಚಾರ್ಯರ ಮಡದಿಯ ಸಂಗಡ ಹಾಗೂ ಇತರ ಸ್ತ್ರೀಯರು ತುಂಬಾ ಸಂತೋಷದಿಂದ ಮಗುವನ್ನು ಆರಾಧಿಸಲು ಸಿಂಧೂರ, ಅರಶಿನ, ತೈಲ, ಅರಳು, ಬಾಳೆಹಣ್ಣುಗಳು, ತೆಂಗಿನಕಾಯಿ ಮೊದಲಾದ ಎಲ್ಲ ಸಲಕರಣೆಗಳ ಸಹಿತ ಮಿಶ್ರರ ಮನೆಗೆ ಬಂದರು. ಅಂದ್ರೆ ಆ ಮಂಗಳಕರ ವಸ್ತುಗಳು ಏನಿದೆ ಅವನ್ನೆಲ್ಲ, ಅರಶಿನ, ಕುಂಕುಮ, ಈ ಅರಳು, ತೈಲ ಅಂತೆ, ಅಂದ್ರೆ ಸುಗಂಧ ಭರಿತ ತೈಲ ಆಗಿರ್ಬೋದು, ಹಾಗೆ ಬಾಳೆಹಣ್ಣು, ತೆಂಗಿನಕಾಯಿ ಅದನ್ನೆಲ್ಲ ಹಿಡ್ಕೊಂಡು ಬಂದಿರ್ತಾರೆ ಆ ಹೆಂಗಳೆಯರು ಕೂಡ. ಸಿಂಧೂರ, ಅರಳು, ಬಾಳೆಹಣ್ಣು, ತೆಂಗಿನಕಾಯಿಗಳು, ಎಣ್ಣೆಯೊಂದಿಗೆ ಬೆರೆಸಿದ ಅರಶಿನ, ಇವೆಲ್ಲ ಪದಾರ್ಥಗಳು ಮಗುವಿನ ಹುಟ್ಟಿನ ಶುಭ ಸಂದರ್ಭಕ್ಕೆ ಮಂಗಳಕರವಾದ ಉಡುಗೊರೆಗಳು. ಅವಲಕ್ಕಿಯಂತೆ ಅರಳು ಪುರಿ ಎಂಬ ವಸ್ತುವು ಇದೆ. ಅಂದ್ರೆ ಅರಳು ಅಂತ ಇಲ್ಲಿಯವರಿಗೆ ಗೊತ್ತಿರ್ಬೋದು. ಅರಳು ಅದನ್ನು ಬಾಳೆಹಣ್ಣಿನ ಜೊತೆ ಕೊಡುವುದು ವಾಡಿಕೆ. ಅಲ್ಲದೆ ತೈಲದೊಂದಿಗೆ ಅರಶಿನ, ಸಿಂಧೂರವನ್ನು ನವಜಾತ ಶಿಶುವಿನ ಮೈಗೆ ಲೇಪಿಸುವುದು ಅಥವಾ ಮದುವೆಯಾಗಲಿರುವ ಮದುವಣಗಿತ್ತಿಗೆ ಲೇಪಿಸುವುದು ಒಂದು ಮಂಗಳಕರ ಆಚರಣೆ ಅಲ್ವಾ. ಅರಿಶಿನ ಅಂತೇಳಿ ಒಂದು ಕಾರ್ಯಕ್ರಮವೇ ಇಟ್ಕೊಳ್ತಾರೆ ಒಂದು ಮದುವೆ ಸಂದರ್ಭದಲ್ಲೆಲ್ಲ. ಅದೇ ರೀತಿ ಇಲ್ಲಿ ಮಗು ಹುಟ್ಟಿದಾಗ ಕೂಡ ಆ ಮಗುವಿಗೆ ಅದನ್ನ ಮೈಗೆ ಲೇಪಿಸುವುದು ಒಂದು ಮಂಗಳ ಆಚರಣೆ ಅಂತ ಹೇಳ್ತಾರೆ. ಸೊ ಹಾಗೇನೆ ಇಂಥ ಮಂಗಳ ಕೆಲಸ ಕಾರ್ಯಗಳಲ್ಲೆಲ್ಲ
ಕುಟುಂಬಕ್ಕೆ ಕೆಲಸ ಕಾರ್ಯಗಳೆಲ್ಲ ಒಂದು ಕುಟುಂಬಕ್ಕೆ ಶ್ರೇಯಸ್ಕರವಾದದ್ದು. 500 ವರ್ಷಗಳ ಹಿಂದೆ ಪ್ರಭು ಶ್ರೀ ಚೈತನ್ಯರು ಜನಿಸಿದಾಗ ಈ ಎಲ್ಲಾ ಸಮಾರಂಭಗಳು ಕಟ್ಟುನಿಟ್ಟಾಗಿ ನಡೆಸಲ್ಪಟ್ಟವು. ಆದರೆ ಪ್ರಕೃತದಲ್ಲಿ ಅಂತಹ ಸಂಸ್ಕಾರ ಪದ್ಧತಿಗಳು ನಡೆಯುವುದೇ ವಿರಳ ಅಂತ. ಈಗ ಅದೆಲ್ಲ ತುಂಬಾ ಕಡಿಮೆ ಆಗ್ತಾ ಬರ್ತದೆ. ಎಷ್ಟು ಶಾರ್ಟ್ ಆಗಿ ಮಾಡ್ಲಿಕ್ಕೆ ಆಗ್ತದೆ ನೋಡ್ತಾರೆ ಅಲ್ವಾ. ಎಲ್ಲರಿಗೂ ಒಂದು ಸಮಯದ ಅಭಾವ, ಅಷ್ಟಕ್ಕೂ ಟೈಮ್ ಇಲ್ಲ ಅದು ಮಾಡ್ಲಿಕ್ಕೆ ಕೂಡ. ಹಾಗೆ ಎಷ್ಟು ಕಡಿಮೆ ಸಮಯದಲ್ಲಿ ಆ ಒಂದು ಏನು ಪದ್ಧತಿಯನ್ನ ಮುಗಿಸ್ಬೇಕು ಅಂತ ನೋಡ್ತಾರೆ. ಸೊ ಹಾಗೆ ಸಾಮಾನ್ಯವಾಗಿ ಗರ್ಭಿಣಿಯನ್ನು ಹೆರಿಗೆಗಾಗಿ ಆಸ್ಪತ್ರೆಗೆ ಕಳಿಸಿ ಮಗು ಜನಿಸಿದ ಕೂಡಲೇ ಆ ಶಿಶುವನ್ನ ಸೋಂಕು ನಿರೋಧಕ ದ್ರಾವಣದಿಂದ ತೊಳೆದರೆ ಎಲ್ಲ ಮುಗಿದಂತೆಯೇ. ಇದು ಇಂದು ನಡೆಯುತ್ತಿರುವ ರೀತಿ ಅಂತಂದ್ರೆ ಆ ಡೆಟಾಲ್ ಹಾಕಿ ಆ ಮಗುವನ್ನ ಆ ನೀರಲ್ಲಿ ಒಂದು ಸ್ನಾನ ಮಾಡಿಸಿದ್ರೆ ಅಲ್ಲಿಗೆ ಮುಗೀತಲ್ಲಿ. ಆ ರೀತಿ ಈಗಿನ ಒಂದು ಪದ್ಧತಿ ಅಂತ ಪ್ರಭುಪಾದರು ಇಲ್ಲಿ ಬರೀತಾ ಇದ್ದಾರೆ ಇದ್ರಲ್ಲಿ. ಮುಂದೆ ಹೇಳ್ತಾ ಇದೆ ಶ್ಲೋಕ 111ರಲ್ಲಿ, ಪ್ರಭು ಶ್ರೀ ಚೈತನ್ಯರು ಜನಿಸಿದ ಆನಂತರ ಇಡೀ ಜಗತ್ತಿನಿಂದ ಪೂಜೆಗೊಳ್ಳುವ ಅದ್ವೈತ ಆಚಾರ್ಯರ ಪತ್ನಿ ಸೀತಾದೇವಿಯು ತನ್ನ ಪತಿಯ ಅನುಮತಿ ಪಡೆದು ಅತ್ಯುನ್ನತವಾದ ಆ ಶಿಶುವನ್ನು ಕಾಣಲೆಂದು ಒಂದು ದಿನ ಎಲ್ಲಾ ವಿಧದ ಉಡುಗೊರೆಗಳೊಂದಿಗೆ ಬಂದರು ಅಂತ ಹೇಳ್ಕೊಂಡು. ಯಾರು? ಅದ್ವೈತಾಚಾರ್ಯರ ಪತ್ನಿ ಸೀತಾದೇವಿ. ಹಾಗೆ ಬರ್ಬೇಕಾದ್ರೆ ಅದ್ವೈತಾಚಾರ್ಯರು 2 ಮನೆಗಳನ್ನು ಹೊಂದಿದಂತೆ ತೋರುತ್ತದೆ. ಒಂದು ಶಾಂತಿಪುರದಲ್ಲಿ ಹಾಗೂ ಮತ್ತೊಂದು ಮನೆಯು ನವದ್ವೀಪದಲ್ಲಿ. ಶ್ರೀ ಚೈತನ್ಯ ಮಹಾಪ್ರಭುಗಳು ಯಾವಾಗ ಹುಟ್ಟಿದರೋ ಹಾಗೆ ಅದ್ವೈತಾಚಾರ್ಯರು ನವದ್ವೀಪದ ತಮ್ಮ ಮನೆಯಲ್ಲಿ ಇರಲಿಲ್ಲ. ಆದರೆ ಅವರು ಶಾಂತಿಪುರದಲ್ಲಿದ್ದರು. ಅಲ್ಲಿ ಶಾಂತಿಪುರದಲ್ಲಿದ್ದೇ ಸಂತೋಷವನ್ನ ಸಂಭ್ರಮವನ್ನ ಆಚರಿಸಿದ್ರು ಅವರು. ನಿನ್ನೆಯ ಶ್ಲೋಕದಲ್ಲಿ ನೋಡಿದ್ವಿ. ಅದರಿಂದಾಗಿ ಶ್ಲೋಕ 99 ಮೊದಲು ವಿವರಿಸಿರುವಂತೆ ಆಚಾರ್ಯರ ಪಿತ್ರಾರ್ಜಿತ ಮನೆಯಿಂದ ಶಾಂತಿಪುರದ ನಿಜಾಲಯ ಶ್ರೀ ಸೀತಾದೇವಿಯು ಚೈತನ್ಯ ಮಹಾಪ್ರಭುವನ್ನು ನೋಡಲು ಸುಗ ಉಡುಗೊರೆಗಳನ್ನ ನೀಡಲು ನವದ್ವೀಪಕ್ಕೆ ಬಂದರು ಅಂತೇಳಿ. ಆಕೆಯ ಬರ್ಬೇಕಾದ್ರೆ ಆಕೆಯು ತೋಳ್ಕಡಗ, ತೋಳ್ಬಳೆ, ಕಂಠಿಹಾರಗಳು, ಕೈಗಳಿಗೆ ಬಳೆಗಳು ಇವು ಸೇರಿದಂತೆ ವಿವಿಧ ರೀತಿಯ ಚಿನ್ನದ ಆಭರಣಗಳನ್ನು ತಂದಳು ಅಲ್ವಾ. ಮಗುವಿಗೆ ಒಂದು ಕಾಲಿಗೆ ಗೆಜ್ಜೆ, ಕೈಗೆ ಬಳೆ ಎಲ್ಲ ಹಾಕ್ತಾರೆ. ಸೊ ಆ ಪದ್ಧತಿ ಅವರು ಕೂಡ ತಗೊಂಡ್ ಬಂದ್ರಂತೆ. ಚಿನ್ನದಲ್ಲಿ ಕೂರಿಸಿದ ಹುಲಿ ಉಗುರುಗಳು, ನಡುವಿಗೆ ರೇಷ್ಮೆ ಕಲಾಬತ್ತಿನ ಅಲಂಕರಣಗಳು, ಕೈ ಕಾಲುಗಳಿಗೆ ಒಡವೆಗಳು, ಮುದ್ದಾಗಿ ಮುದ್ರಿಸಿದ ರೇಷ್ಮೆ ಸೀರೆಗಳು ಮತ್ತು ರೇಷ್ಮೆಯಲ್ಲಿ ತಯಾರಿಸಿದ ಮಗುವಿನ ಉಡುಪು ಹೀಗೆ ಚಿನ್ನ, ಬೆಳ್ಳಿ, ನಾಣ್ಯಗಳು ಸೇರಿದಂತೆ ಇನ್ನೂ ಇತರ ಅನೇಕ ಸಂಪತ್ತುಗಳನ್ನು ಮಗುವಿಗೆ ಉಡುಗೊರೆಯಾಗಿ ನೀಡ್ತಾರೆ. ಯಾರು? ಸೀತಾದೇವಿ, ಅದ್ವೈತಾಚಾರ್ಯರ ಪತ್ನಿ. ಅದ್ವೈತಾಚಾರ್ಯರ ಮಡದಿ ಸೀತಾ ಠಾಕುರಾಣಿಯು ನೀಡಿದ ಅನೇಕ ಉಡುಗೊರೆ ಕಾಣಿಕೆಗಳಿಂದ ಆ ಸಮಯದಲ್ಲಿ ಅದ್ವೈತಾಚಾರ್ಯರು ತುಂಬಾ ಶ್ರೀಮಂತರಾಗಿದ್ದಂತೆ ತೋರುತ್ತದೆ. ಹಿಂದಿನ ಕಾಲಕ್ಕೆ ಬ್ರಾಹ್ಮಣರು ಸಮಾಜದ ಶ್ರೀಮಂತ ವರ್ಗ ಎನಿಸದಿದ್ದರೂ ಶಾಂತಿಪುರದಲ್ಲಿದ್ದ ಬ್ರಾಹ್ಮಣ ಪಂಗಡದ ಮುಖಂಡರಾಗಿದ್ದರಿಂದ ಅದ್ವೈತಾಚಾರ್ಯರು ಹಾಗೆ ಸಾಕಷ್ಟು ಸ್ಥಿತಿವಂತರಾಗಿದ್ದರು. ಆದ್ದರಿಂದ ಆತನು ಪ್ರಭು ಶ್ರೀ ಚೈತನ್ಯರಿಗೆ ವಿವಿಧ ಒಡವೆ ಕಾಣಿಕೆಗಳನ್ನ ಉಡುಗೊರೆಯಾಗಿ ನೀಡಿದರು. ಆದರೆ ಕಮಲಾಕಾಂತ ವಿಶ್ವಾಸರು ಜಗನ್ನಾಥಪುರಿಯ ರಾಜನಾದ ಮಹಾರಾಜ ಪ್ರತಾಪ ರುದ್ರನನ್ನು ಅದ್ವೈತ ಆಚಾರ್ಯರು ಸಾಲದ ಹೊರಗೆ ಸಿಲುಕಿದುದರಿಂದ ಪಾರಾಗಲು ಅವರಿಗೆ 300 ರೂಪಾಯಿಗಳು ಬೇಕೆಂದು ರಾಜನನ್ನು ಸಾಲವಾಗಿ ಕೇಳುತ್ತಾರೆ. ಆ ಸಮಯದಲ್ಲಿ ಅಂತಹ ಶ್ರೀಮಂತ ಅದ್ವೈತ ಆಚಾರ್ಯರು ಮಗುವಿಗೆ ಅಷ್ಟು ವಿಧದ ಬೆಲೆ ಬಾಳುವ ಒಡವೆ, ಸೀರೆ, ಪತ್ತಲ ಇತ್ಯಾದಿಗಳನ್ನು ನೀಡಿದವರು ಕೇವಲ 300 ರು ಕಡವನ್ನು ವಾಪಸ್ ಮಾಡಲಿಕ್ಕೆ ಕಷ್ಟಪಟ್ಟರೆ ಅಂತೇಳಿ ಒಂದು ಪ್ರಶ್ನೆ ಬರಬಹುದು. ಅದರಿಂದ ನಾವು ತಿಳಿಯುವುದಿಷ್ಟು, ಆ ಸಮಯಕ್ಕೆ ಆ ರೂಪಾಯಿಯ ಬೆಲೆ ಈಗಿರುವುದಕ್ಕೆ ಸಾವಿರ ಪಟ್ಟು ಹೆಚ್ಚಿದ್ದಿತ್ತು. ನಮ್ಗೆ ಆ 300 ಇಷ್ಟೊಂದು ಚಿನ್ನಾಭರಣ ತಂದಿದ್ದಾರೆ ಅಂತ ಹೇಳುವಾಗ 300 ರೂಪಾಯಿಗೋಸ್ಕರ ಅವರು ಸಾಲ ಕೇಳಿದ್ರ ಅಂತ ಹೇಳಿದ್ರೆ ಆ 300 ರೂಪಾಯಿ ಅಂತದ್ದು ಈಗಿನ ಸಾವಿರ ಪಟ್ಟು ಹೆಚ್ಚು ಇದ್ದಿರ್ಬೇಕು. ಈಗ 300 ರೂಪಾಯಿ ಸಾಲವೆಂಬುದು ತೀರಿಸಲು ಕಷ್ಟವೆಂದು ಯಾರು ಭಾವಿಸುವುದಿಲ್ಲ. ಆದ್ರೆ ಅಥವಾ ಒಬ್ಬ ಸ್ನೇಹಿತನ ಮಗನಿಗೆ ಉಡುಗೊರೆ ನೀಡಲು ಅಂತಹ ಅಮೂಲ್ಯ ನಗಗಳನ್ನ ಶೇಖರಿಸಲು ಸಾಮಾನ್ಯ ವ್ಯಕ್ತಿಯೊಬ್ಬನಿಗೆ ಆಗುವುದೂ ಇಲ್ಲ. ಪ್ರಾಯಃ 300 ರೂಪಾಯಿಗಳ ಮೌಲ್ಯ ಆ ಸಮಯದಲ್ಲಿ ಈಗಿನ 30,000 ರೂಗಳಿಗೆ ಸಮನಾಗಿತ್ತೇನೋ ಅಂತೇಳಿ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದೆ, ವಸ್ತ್ರದಿಂದ ಹೊದಿಸಿ ಮುಚ್ಚಿದ ಪಲ್ಲಕ್ಕಿ ಏರಿ ಹೆಣ್ಣಾಳುಗಳೊಂದಿಗೆ ಜಗನ್ನಾಥ ಮಿಶ್ರರ ಮನೆಗೆ ಆಗಮಿಸಿದ ಸೀತಾ ಠಾಕುರಾಣಿಯು ತನ್ನೊಂದಿಗೊಂದು ಬಹುದೊಡ್ಡ ಬುಟ್ಟಿಯನ್ನೇ ತಂದಳು. ಅದರಲ್ಲಿ ಮಗುವಿಗೆ ಬೇಕಾದ ಅನೇಕ ಶುಭಕರ ಪದಾರ್ಥಗಳಿದ್ದವು. ಹೊಸ ಹುಲ್ಲುಗಾರಿಕೆ, ಭತ್ತ, ಗೋರೋಚನ,
ಅರಿಶಿನ, ಕುಂಕುಮ ಮತ್ತು ಶ್ರೀಗಂಧ ಹೀಗೆ ಅನೇಕ ಪದಾರ್ಥಗಳನ್ನ ಸೀತಾ ಠಾಕುರಾಣಿ ತಂದರು ಅಂತೇಳಿ ಈ ಶ್ಲೋಕದಲ್ಲಿ ಬಂದಿರುವ ವಸ್ತ್ರಗುಪ್ತದೋಲ ಪದಪುಂಜವು ಔಚಿತ್ಯಪೂರ್ಣವಾದದ್ದು ಅಂತೇಳಿ ಅಲ್ಲಿ ಶ್ಲೋಕದಲ್ಲಿ ಬರ್ತದೆ. ವಸ್ತ್ರಗುಪ್ತದೋಲ ಚಡಿ ಸಂಗೇಲ ಈ ದಾಸಿ ಚೇಡಿ ಅಂತ ಹೇಳ್ಕೊಂಡು. ಸೊ ಹಾಗೆ ಆ ಪದಪುಂಜ ಔಚಿತ್ಯಪೂರ್ಣವಾದದ್ದು. ತೀರಾ ಇತ್ತೀಚಿನವರೆಗೆ ಎಂದರೆ 50-60 ವರ್ಷಗಳ ಹಿಂದೆ ಕೂಡ ಕಲ್ಕತ್ತಾದಲ್ಲಿ ಎಲ್ಲಾ ಗೌರವಾನ್ವಿತ ಮಹಿಳೆಯರು ಪಕ್ಕದೂರಿಗೆ ಅಲ್ಲಿ ಇಲ್ಲಿ ತೆರಳಬೇಕಾದರೆ 4 ಜನರು ಹೊತ್ತ ಪಲ್ಲಕ್ಕಿಯಲ್ಲಿ ಕುಳಿತು ಹೋಗುವುದಿತ್ತು ಅಂತ ಹೇಳ್ಕೊಂಡು. ಹಾಗೆ ಓಪನ್ ಆಗಿ ಅವ್ರು ಇದಂದ್ರೆ ನಡ್ಕೊಂಡು ಹಾಗೆಲ್ಲ ಹೋಗುವಂತದ್ದಿಲ್ಲ, ಅವರನ್ನ ಪಲ್ಲಕ್ಕಿಯಲ್ಲೇ ಕರ್ಕೊಂಡು ಹೋಗ್ಬೇಕು. ಅದು ಅಂದಿನ ಗೌರವದ ಸಂಕೇತವಾಗಿತ್ತು. ಪಲ್ಲಕ್ಕಿಯು ಮೃದುವಾದ ವಿಶಾಲವಾದ ಹತ್ತಿಯ ವಸ್ತ್ರದಿಂದ ಆಚ್ಛಾದಿತವಾಗಿರುತ್ತಿತ್ತು. ಯಾವುದೇ ಸಂದರ್ಭದಲ್ಲಿಯೂ ಒಬ್ಬ ಗೌರವಾನ್ವಿತ ವನಿತೆಯು ಬಹಿರಂಗವಾಗಿ ಪಯಣಿಸುವುದೇ ಇರಲಿಲ್ಲವೇ ಎನ್ನಬೇಕು. ವಿಶೇಷತಃ ಗೌರವಸ್ಥ ಕುಟುಂಬದ ಮಹಿಳೆಯರು ಸಾಮಾನ್ಯ ಪುರುಷರಿಂದ ನೋಡಲ್ಪಡಲು ಆಗುತ್ತಿರಲಿಲ್ಲ. ಈಗಲೂ ಬಹುದೂರದ ಒಳನಾಡಿನಲ್ಲಿ ಸ್ಥಳಗಳಲ್ಲಿ ಮಹಿಳೆಯರು ವಸ್ತ್ರಾಚ್ಛಾದಿತ ಪಲ್ಲಕ್ಕಿಯಲ್ಲಿ ಪ್ರಯಾಣ ಮಾಡುವುದು ರೂಢಿಯಲ್ಲಿದೆ. ಸಂಸ್ಕೃತ ಪದ ಆಸೂರ್ಯಪಶ್ಯ ಅಂತೇಳಿ, ಅಸೂರ್ಯಪಶ್ಯ ಅಂದ್ರೆ ಒಬ್ಬ ಗೌರವಸ್ಥ ಮಹಿಳೆಯು ಸೂರ್ಯನ ಕಣ್ಣಿಗೂ ಬೀಳದಂತೆ ಹೋಗಿ ಬರುತ್ತಿದ್ದಾಳೆ. ಅಂದ್ರೆ ಅಷ್ಟು ಕೂಡ ಅವರಿಗೆ ಒಂದು ಎಕ್ಸ್ಪೋಜರ್ ಅಂತ ಹೇಳುವಂಥದ್ದು ಇಲ್ಲ ಆಗಿನ ಕಾಲದಲ್ಲಿ. ಸನಾತನ ಸಂಸ್ಕೃತಿಯಲ್ಲಿ ಪಲ್ಲಕ್ಕಿಯ ಬಳಕೆ ಬಹಳ ಮಟ್ಟಿಗೆ ಚಾಲ್ತಿಯಲ್ಲಿತ್ತು. ಹಾಗೂ ಹಿಂದೂ ಮುಸ್ಲಿಂ ಈ ಎರಡೂ ವರ್ಗದ ಸ್ತ್ರೀಯರು ಕಟ್ಟುನಿಟ್ಟಾಗಿ ನಿಯಮಗಳನ್ನ ಪರಿಪಾಲಿಸುತ್ತಿದ್ದರು. ನಮ್ಮ ವಾಸ್ತವಿಕ ಅನುಭವದ ಪ್ರಕಾರ ನಮ್ಮ ಬಾಲ್ಯದ ದಿನಗಳಲ್ಲಿ ಯಾವುದೇ ಆಹ್ವಾನ ಪಕ್ಕದ ಮನೆಯಿಂದ ಬಂದರೂ ಕೂಡ ನಮ್ಮ ತಾಯಿಯು ನಡೆದು ತೆರಳುತ್ತಿರಲಿಲ್ಲ ಅಂತೇಳಿ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಆದರೆ ಆಕೆಯು ಗಾಡಿ ಅಥವಾ ಪಲ್ಲಕ್ಕಿಯಲ್ಲಿ ಹೋಗುತ್ತಿದ್ದರು. ಈ ಪದ್ಧತಿಯನ್ನು 500 ವರ್ಷಗಳ ಹಿಂದೆ ಕೂಡ ತುಂಬಾ ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದರು. ಹಾಗಾಗಿ ಬಹು ಗೌರವಾನ್ವಿತ ಮಹಿಳೆಯಾದ ಅದ್ವೈತ ಆಚಾರ್ಯರ ಪತ್ನಿ ಸೀತಾ ಠಾಕುರಾಣಿಯು ಆಗಿದ್ದ ಸಮಾಜ ಪರಿಸರದ ಪದ್ಧತಿಯನ್ನ ಅನುಸರಿಸಿ ಪಲ್ಲಕ್ಕಿಯಲ್ಲಿ ಆಗಮಿಸ್ತಾರಂತೆ ಅಲ್ಲಿಗೆ. ಸೀತಾದೇವಿ ಠಾಕುರಾಣಿ ತನ್ನ ಸಂಗಡ ಅನೇಕ ವಿಧದ ಖಾದ್ಯ ಪದಾರ್ಥಗಳು, ಬಟ್ಟೆಗಳು ಹಾಗೂ ಇತರ ಉಡುಗೊರೆಗಳು ಎಲ್ಲವನ್ನು ತೆಗೆದುಕೊಂಡು ಶಚಿದೇವಿಯ ಗೃಹಕ್ಕೆ ಬಂದೊಡನೆಯೇ ನವಜಾತ ಶಿಶುವನ್ನು ಕಂಡು ವಿಸ್ಮಯಗೊಂಡಳು. ನವಜಾತ ಶಿಶುವು ಬಣ್ಣದಲ್ಲಿನ ವ್ಯತ್ಯಾಸ ಉಳಿದು ನೇರವಾಗಿ ಸ್ವಯಂ ಗೋಕುಲದ ಕೃಷ್ಣನೇ ಆಗಿದ್ದನೆನ್ನುವುದನ್ನು ಕಂಡು ಆಕೆಯು ಬಹುವಾಗಿ ಪ್ರಶಂಸಿಸಿದಳಂತೆ. ಅಂದ್ರೆ ಪೆಟಾರಿ ಎಂಬುದು ಒಂದು ತೆರನಾದ ದೊಡ್ಡ ಬುಟ್ಟಿ. ಅದನ್ನ ಒಂದು ಕೋಲಿನ ಆಧಾರದ ಮೇಲೆ ಒಬ್ಬರು ಹೆಗಲ ಮೇಲೆ ಹೊತ್ತು ಒಯ್ಯುತ್ತಾರೆ. ಯಾರು ಅಂತಹ ಒಂದು ಹೊರೆಯನ್ನು ಕೊಂಡೊಯ್ಯುವನೋ ಅವನನ್ನು ಭಾರಿ ಎಂದು ಕರೆಯುತ್ತಾರೆ. ಈ ರೀತಿ ಭಾರವಾದ ಪದಾರ್ಥಗಳನ್ನ, ಗಂಟು ಮೂಟೆಯನ್ನ, ಪೊಟ್ಟಣ, ಪೆಟ್ಟಿಗೆಗಳನ್ನ ಸಾಗಿಸುವ ವಿಧಾನ ಭಾರತದಲ್ಲಿ ಮತ್ತಿತರ ಪೂರ್ವ ದೇಶಗಳಲ್ಲಿ ಈಗಲೂ ಪ್ರಚಲಿತವಿದೆ. ಈ ಭಾರ ಹೊರುವ ಪದ್ಧತಿ ಜಕಾರ್ತಾ, ಇಂಡೋನೇಷ್ಯಾಗಳಲ್ಲಿ ಈಗಲೂ ಬಳಕೆಯಲ್ಲಿದೆ ಎಂದು ನಾವು ಕಂಡಿದ್ದೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಮಗುವಿನ ಅಲೌಕಿಕ ಕಾಂತಿಯನ್ನ ಕಾಣುತ್ತಾ ಹೊಳೆವ ಹೊನ್ನಿನಂತೆ ಸೊಗಸಾಗಿ ರೂಪಿತಗೊಂಡಿರುವ ಶುಭ ಚಿಹ್ನೆಗಳ ಒಳಗೂಡಿದ ಶರೀರದ ಅವಯವಗಳನ್ನ ಕಾಣುತ್ತಾ ಸೀತಾ ಠಾಕುರಾಣಿಯು ಬಹು ಸಂತುಷ್ಟದಾರರಾದರು. ಹಾಗೂ ಅವರ ಮಾತೃವಾತ್ಸಲ್ಯದಿಂದ ತನ್ನ ಹೃದಯವೇ ಕರಗಿ ದ್ರವವಾಗುತ್ತಿದೆಯೋ ಎಂಬ ಭಾವನೆಯನ್ನು ಕೂಡ ಅವರು ಅನುಭವಿಸ್ತಾರೆ. ಸೀತಾರಾಣಿ ಅಂತ ಹೇಳ್ಕೊಂಡು ಸೀತಾದೇವಿ ಠಾಕುರಾಣಿ. ಮುಂದೆ ಸೀತಾ ಠಾಕುರಾಣಿಯು ನವಜಾತ ಶಿಶುವಿನ ಶಿರಸ್ಸಿನ ಮೇಲೆ ಹಸಿರು ಹುಲ್ಲಿನ ಗರಿಕೆ ಭತ್ತವನ್ನು ಇರಿಸಿ ಹರಸಿದ್ದರು. ಅಂದ್ರೆ ಅವರ ಆ ಒಂದು ಇದರದ್ದು ಕ್ರಮ ಆ ರೀತಿಯೆಲ್ಲ ಚಿರಂಜೀವಿ ಆಗಿರಬೇಕೆಂದು ಆಶೀರ್ವದಿಸಿದರು. ನಮ್ಮಲ್ಲಿ ಮಂತ್ರಾಕ್ಷತೆ ಕಾಳು ಹಾಕ್ತಿವಿ, ಅವರು ಗರಿಕೆ ಹುಲ್ಲಿನ ಅದನ್ನ ಹಾಕಿದ್ದು, ಆ ರೀತಿ ಭತ್ತವನ್ನ ಇರಿಸಿ ಹರಸಿದ್ರಂತೆ. ಒಂದೊಂದು ಜಾಗದಲ್ಲಿ ಒಂದೊಂದು ರೀತಿಯ ಒಂದು ಕ್ರಮ ಪದ್ಧತಿಗಳಿರ್ತವೆ. ಆದರೆ ಮಗುವಿಗೆ ದೆವ್ವ ಯಕ್ಷಣಿಯರಿಂದ ಎಂದೇನಾದರೂ ಅಪಾಯ ತಟ್ಟಿದರೆ ಅದು ಅಂಜಿದ ಆಕೆಯು ನಿಮಾಯಿ ಎಂಬ ರಕ್ಷೆಯ ಹೆಸರನ್ನು ಇರಿಸಿ ಹರಸಿದ್ದರು ಅಂತ ಹೇಳಿ ಅದಕ್ಕೆ ನಿಮಾಯಿ ಅಂತೇಳಿ ಹೆಸರಿಟ್ಟು. ಅಂದ್ರೆ ಯಾವುದೇ ದೆವ್ವ ಯಕ್ಷಿಣಿಯ ಒಂದು ಅಪಾಯ ತಟ್ಟಬಾರದು ಅಂತ ಹೇಳ್ಕೊಂಡು. ಡಾಕಿನಿ, ಶಾಂಕಿನಿಯರಿಬ್ಬರು ಶಿವ ಪಾರ್ವತಿಯರ ಇಬ್ಬರು ಸಂಗಡಿಗರು. ಪಿಶಾಚದ ಬದುಕಿನಿಂದಾಗಿ ಅವರು ತುಂಬಾ ಅಶುಭಕಾರರು. ಅಂತಹ ಅಶುಭಕಾರಕ ಜಂತುಗಳು ಬೇವಿನ ಮರದ ಸಮೀಪ ಸುಳಿಯುವುದಿಲ್ಲವೆಂಬುದು ಒಂದು ನಂಬಿಕೆ. ಕನಿಷ್ಠ ಪಕ್ಷ ವೈದ್ಯಕೀಯವಾಗಿಯೂ ಸಮ್ಮತವಾಗಿರುವ ಅಭಿಪ್ರಾಯವೆಂದರೆ ಬೇವಿನ ಮರವು ತುಂಬಾ ಸೋಂಕು ನಾಶಕ ಗುಣವುಳ್ಳದ್ದು ಅಲ್ಲ, ತುಂಬಾ ಆಂಟಿಬಯೋಟಿಕ ಏನ್ ಹೇಳ್ತಾರೆ ಅದಕ್ಕೆ, ಆ ರೀತಿ. ಹಾಗೂ ಹಿಂದೆ ಆಂಟಿ ಇನ್ಫೆಕ್ಷನ್ ಆ ತರ ಏನೋ ಇರ್ಬೇಕು. ಸೊ ಹಾಗೂ ಹಿಂದೆ ಪ್ರತಿಯೊಬ್ಬರ ಮನೆ ಮುಂದೆ
ಒಂದು ಬೇವಿನ ಗಿಡ ಬೆಳೆಸುವುದು ಪದ್ಧತಿಯಾಗಿತ್ತು. ಈಗಲೂ ಭಾರತದ ಎಲ್ಲಾ ಹೆದ್ದಾರಿಗಳಲ್ಲಿ, ವಿಶೇಷತಃ ಉತ್ತರ ಪ್ರದೇಶದಲ್ಲಿ ನೂರಾರು ಸಾವಿರಾರು ಬೇವಿನ ಬೃಹತ್ ವೃಕ್ಷಗಳಿವೆ. ಬೇವಿನ ಮರ ಅದೆಷ್ಟು ರೋಗ ನಿರೋಧಕವೆಂದರೆ ಆಯುರ್ವೇದ ವಿಜ್ಞಾನವು ಬೇವನ್ನು ಕುಷ್ಠರೋಗ ನಿವಾರಣೆಗಾಗಿಯೂ ಬಳಸುತ್ತದೆ. ವೈದ್ಯಕೀಯ ವಿಜ್ಞಾನಿಗಳು ಬೇವಿನ ಮರದ ತೊಗಟೆಯಿಂದ ರಸವನ್ನ ತೆಗೆದು ಅದನ್ನು ಬೇವಿನ ಆಮ್ಲವೆಂದು ಕರೆಯುತ್ತಾರೆ. ಬೇವನ್ನು ಅನೇಕ ಉದ್ದೇಶಗಳಿಗಾಗಿ ಉಪಯೋಗಿಸುವುದಿದೆ. ವಿಶೇಷತಃ ಹಲ್ಲುಜ್ಜಲು ಬೇವಿನ ಕಡ್ಡಿಯನ್ನ ಗ್ರಾಮೀಣ ಜನರು ಇಂದು ಉಪಯೋಗಿಸ್ತಾರೆ. ಆ ಬೇವಿನ ಕಡ್ಡಿಯನ್ನ ಜಜ್ಜಿ ಅದನ್ನೇ ಬ್ರಷ್ ತರ ಉಪಯೋಗಿಸ್ತಾರೆ. ಭಾರತದ ಹಳ್ಳಿಗಳಲ್ಲಿ 90% ಜನರು ಹಲ್ಲುಜ್ಜಲು ಬೇವಿನ ಕಡ್ಡಿ ಕವಲುಗಳನ್ನ ಬಳಸುವ ಪರಿಪಾಠವಿರಿಸಿಕೊಂಡಿದ್ದಾರೆ ಅಂತೇಳಿ ಹೇಳ್ತಾರೆ. ಬೇವಿನ ಮರದ ಎಲ್ಲ ರೋಗ ನಿರೋಧಕ ಗುಣಗಳಿಂದ ಹಾಗೂ ಶ್ರೀ ಚೈತನ್ಯ ಮಹಾಪ್ರಭುಗಳು ಬೇವಿನ ಮರದ ಮುಂದುಗಡೆಯೇ ಹುಟ್ಟಿದ್ದರಿಂದ ಎಲ್ಲಾ ವಿಚಾರ ಪರಿಗಣಿಸಿದ ಸೀತಾ ಠಾಕುರಾಣಿಯು ನಿಮಾಯ್ ಎಂದು ಹೆಸರಿಟ್ಟರು. ಆನಂತರ ಅವರ ಯೌವನದಲ್ಲಿ ಅವರನ್ನು ನಿಮಾಯ್ ಪಂಡಿತನೆಂಬುದಾಗಿ ಕರೆದರು. ಅವರ ಮೊದಲ ಹೆಸರು ವಿಶ್ವಂಬರ ಎಂದಿದ್ದರೂ ಅಕ್ಕಪಕ್ಕದೂರುಗಳಲ್ಲಿ ನಿಮಾಯಿ ಪಂಡಿತರೆಂದೇ ಅವರು ಖ್ಯಾತರಾಗ್ತಾರೆ. ಅವರನ್ನ ವಿಶ್ವಂಬರ ಅಂತೇಳಿ ಹೆಸರಿಡ್ತಾರೆ ಅವರು. ಆದ್ರೆ ನಿಮಾಯಿ ಪಂಡಿತ ಅಂತಾನೆ, ನಿಮಾಯಿ ಬೇವಿನ ಮರದ, ಅವರ ಮನೆ ಮುಂದೆ ಬೇವಿನ ಮರ ಇದ್ದಿದ್ರಿಂದ ಅದರ ಕೆಳಗೆ ಅವರು ಜನ್ಮ ತಳೆದರು. ಹಾಗಾಗಿ ನಿಮಾಯಿ ಅಂತೇಳಿ ಹೆಸರಿಡ್ತಾರೆ. ನಿಮಾಯಿ ಪಂಡಿತ ಅಂತ ಅವರು ಖ್ಯಾತರಾಗ್ತಾರೆ. ಅಮ್ಮ ಮಗ ಪ್ರಸೂತಿ ಗೃಹವನ್ನ ಬಿಟ್ಟು ಹೊರ ಬಂದು ಮಿಂದ ದಿನ ಸೀತಾ ಠಾಕುರಾಣಿ ಅವರು ಅವರಿಗೆ ಎಲ್ಲಾ ರೀತಿಯ ಉಡುಗೆ ತೊಡುಗೆ ಆಭರಣಗಳನ್ನ ಉಡುಗೊರೆಯಾಗಿ ನೀಡ್ತಾರೆ. ಮತ್ತು ಜಗನ್ನಾಥ ಮಿಶ್ರರನ್ನು ಕೂಡ ಗೌರವಿಸ್ತಾರೆ. ಆನಂತರ ಶಚಿದೇವಿ ಜಗನ್ನಾಥ ಮಿಶ್ರರಿಂದ ಸಮ್ಮಾನಿತರಾದ ಸೀತಾ ಠಾಕುರಾಣಿಯು ತನ್ನಲ್ಲಿಯೇ ಅಪಾರ ಸಂತುಷ್ಟಳಾಗಿ ಮನೆಗೆ ವಾಪಸ್ ಆಗ್ತಾರಂತೆ. ಮಗು ಜನಿಸಿದ 5ನೆಯ ದಿನವೂ ಹಾಗೂ 9ನೆಯ ದಿನದಂದು ತಾಯಿಯು ಗಂಗಾ ನದಿಯಲ್ಲಾಗಲಿ ಅಥವಾ ಇತರ ಪವಿತ್ರ ತಾಣದಲ್ಲಾಗಲಿ ಸ್ನಾನ ಮಾಡ್ತಾರೆ ಅಂತಂದ್ರೆ ಆ ಒಂದು ಏನು ಸೂತಕ ಹುಟ್ಟಿನ ಒಂದು ಸೂತಕ ಅಂತ ಇರುತ್ತೆ, ಅದನ್ನ ಮುಗಿದ ನಂತರ ಅವರು ಆ ರೀತಿಯ ಒಂದು ಪವಿತ್ರ ಇದರಲ್ಲಿ ತಾಣದಲ್ಲಿ ಸ್ನಾನ ಮಾಡ್ತಾರೆ. ಇದನ್ನ ನಿಷ್ಕ್ರಮಣ ಅಥವಾ ಪ್ರಸೂತಿಕಾ ಗ್ರಹದಿಂದ ಹೊರಬಂದ ಒಂದು ಆಚರಣೆ ಎನ್ನುತ್ತಾರೆ. ಈಗಿನ ಶುದ್ಧ ಅಂತ ಹೇಳ್ತೀವಿ ನಾವು. ಈಗಿನ ದಿನಗಳಲ್ಲಿ ಪ್ರಸೂತಿಕಾ ಗೃಹವೆಂದರೆ ಆಸ್ಪತ್ರೆ. ಆದರೆ ಪೂರ್ವದಲ್ಲಿ ಪ್ರತಿಯೊಂದು ಗೌರವಾನ್ವಿತರ ಮನೆಯಲ್ಲಿಯೂ ಒಂದು ಕೊಠಡಿಯು ಹೆರಿಗೆ ಕೋಣೆ ಎಂದೇ ಇರುತ್ತಿತ್ತು. ಅಲ್ಲಿಯೇ ಶಿಶು ಜನನವಾದ ಆನಂತರ 9ನೆಯ ದಿನ ತಾಯಿಯು ಮನೆಯ ಇಂತಹ ಕೋಣೆಗಳಲ್ಲಿ ಇರುತ್ತಿದ್ದಳು. ಅದೇ ಪ್ರಸೂತಿಕಾ ಗ್ರಹದಿಂದ ನಿಷ್ಕ್ರಮಣ ಅಂದ್ರೆ ಹೊರಬರುವುದು ಅಂತ. 10 ಸಂಸ್ಕಾರಗಳಲ್ಲಿ ನಿಷ್ಕ್ರಮಣವು ಒಂದು. ಮೊದಲಲ್ಲಿ ವಿಶೇಷತಃ ಬಂಗಾಳದಲ್ಲಿ ಉನ್ನತ ಜಾತಿಯವರು ಮಗು ಜನಿಸಿದ ಆನಂತರ 4 ತಿಂಗಳ ಅವಧಿಯನ್ನ ಸಂಪರ್ಕ ನಿಷೇಧ ಅವಧಿ ಎಂದೇ ಅನುಸರಿಸುವುದಿತ್ತು. 4ನೆಯ ತಿಂಗಳ ಕೊನೆಯಲ್ಲಿ ತಾಯಿಯು ಸೂರ್ಯನನ್ನು ನೋಡುತ್ತಿದ್ದಳು. ಅಂದ್ರೆ ಆ ಒಂದು ಪ್ರಸೂತಿ ಗ್ರಹ ಏನಿದೆ ಅಲ್ಲಿಂದ ಹೊರಗೆ ಬರ್ಲಿಕ್ಕೆ ಇಲ್ಲ. ಪ್ರಸೂತಿ ಗ್ರಹದಿಂದ ಆ ಶುದ್ಧದ ದಿವಸ ಅವರು ಸ್ನಾನ ಮಾಡಿ ಹೊರಗೆ ಬಂದ್ರೆ ಮತ್ತೊಂದು ಕೋಣೆ ಸೇರ್ಕೊಂಡ್ರೆ 4 ತಿಂಗಳು ಹೊರಗೆ ಬರುವ ಹಾಗಿಲ್ಲ. ಆ ರೀತಿ ಆನಂತರ ಈ ಉತ್ತಮ ಜಾತಿಯವರು ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯರು, ವೈಶ್ಯರು ಕೇವಲ 21 ದಿನಗಳಷ್ಟು ಅವಧಿಯನ್ನು ಮಾತ್ರ ನಿಷೇಧ ಅವಧಿ ಎಂದು ಆಚರಿಸಿದರೆ ಶೂದ್ರರು 30 ದಿನಗಳನ್ನು ಆಚರಿಸುತ್ತಿದ್ದರು. ಸಮಾಜದ 2 ವರ್ಗಗಳಾದ ಕರ್ತಾಬಣ ಮತ್ತು ಸತೀಮಾಗಳಲ್ಲಿ ಸಂಪರ್ಕ ನಿಷೇಧ ಅವಧಿಯಾದೊಡನೆಯೇ ತಾಯಿಯು ಹರಿನುಟ ಅಥವಾ ಮಿಠಾಯಿಯ ಚೂರುಗಳನ್ನ ಸಂಕೀರ್ತನ ನಡೆಸುತ್ತಾ ಅತ್ತಿತ್ತ ಎಸೆದು ಶುದ್ಧೀಕರಣ ಆಚರಿಸುತ್ತಿದ್ದರು. ಆ ಒಂದು ಶುದ್ಧೀಕರಣದ ಒಂದು ಆಚರಣೆ ಅವರದ್ದು ಆ ರೀತಿ. ಶಚಿದೇವಿ ಜಗನ್ನಾಥ ಮಿಶ್ರರು ತಮ್ಮ ನವಜಾತ ಶಿಶುವಿನೊಂದಿಗೆ ಸೀತಾ ಠಾಕುರಾಣಿಯಿಂದ ಸಮ್ಮಾನಿತರಾದರು. ಅದೇ ತೆರನಾಗಿ ಸೀತಾ ಠಾಕುರಾಣಿಯು ಮನೆಗೆ ಹಿಂದಿರುಗುವಾಗ ಶಚಿದೇವಿ ಜಗನ್ನಾಥ ಮಿಶ್ರರಿಂದ ಗೌರವಿತಳಾದಳು. ಬಂಗಾಳದ ಗೌರವಸ್ಥ ಕುಟುಂಬಗಳಲ್ಲಿ ಪರಸ್ಪರ ಸಮ್ಮಾನಿಸುವ ಈ ಪದ್ಧತಿ ಪ್ರಚಲಿತವಾಗಿತ್ತು. ಅವಳು ಕೂಡ ಅವರಿಗೆ ಉಡುಗೊರೆ ಕೊಡ್ತಾಳೆ, ಹಾಗೆ ಅವರು ಕೂಡ ಸೀತಾ ಠಾಕುರಾಣಿಯನ್ನ ಗೌರವಿಸಿ ಪರಸ್ಪರ ಉಡುಗೊರೆಗಳನ್ನ ಏನು ಕೊಟ್ಟು ಅವರು ಬೀಳ್ಕೊಡ್ತಾರೆ ಅಂತ ಹೇಳ್ಕೊಂಡು, ಈ ರೀತಿಯಲ್ಲಿ ಶಚಿದೇವಿ ಜಗನ್ನಾಥ ಮಿಶ್ರರು ಅಷ್ಟದೇವತೆ ಲಕ್ಷ್ಮಿಯೊಡೆಯನನ್ನೇ ಮಗನಾಗಿ ಪಡೆದು ಅವರ ಎಲ್ಲ ಆಸೆಗಳನ್ನ ತಣಿಸಿಕೊಂಡರು. ಅವರ ಮನೆ ಸದಾ ಐಸಿರಿ ಧಾನ್ಯ ಸಮೃದ್ಧಿಯಿಂದ ಕೂಡಿತ್ತು. ಒಂದಾದ ಮೇಲೊಂದು ದಿನದಂತೆ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನ ಕಾಣುತ್ತಾ
ತಂದೆ ತಾಯಿಯರ ಸಂತೋಷವು ಮೀರಿತ್ತು ಅಂತೇಳಿ. ಶ್ರೀ ಚೈತನ್ಯ ಮಹಾಪ್ರಭುವೇ ಪರಮ ಪುರುಷ, ಆದ್ದರಿಂದಾಗಿ ಪ್ರತಿಯೊಬ್ಬರು ಅವರಿಗೆ ಗೌರವ ಅರ್ಪಿಸ್ತಾರೆ. ಸ್ವರ್ಗದ ಪ್ರಜೆಗಳು ಸಾಮಾನ್ಯರಂತೆ ವೇಷ ಧರಿಸಿ ಬಂದು ಪ್ರಭುವಿಗೆ ತಮ್ಮ ಗೌರವವನ್ನು ಅರ್ಪಿಸುವುದಿತ್ತು. ಚೈತನ್ಯರ ತಂದೆ ತಾಯಿಯಾದ ಶ್ರೀ ಜಗನ್ನಾಥ ಮಿಶ್ರ ಶಚಿದೇವಿಯವರು ತಮ್ಮ ದಿವ್ಯ ಪುತ್ರನಿಗೆ ಸಲ್ಲುವ ವಿಶೇಷ ಗೌರವವನ್ನ ಕಂಡು ತಮ್ಮಲ್ಲಿಯೇ ಬಹಳವಾಗಿ ಹರ್ಷಗೊಳ್ತಾರಂತೆ. ಆಮೇಲೆ ಜಗನ್ನಾಥ ಮಿಶ್ರರು ಒಬ್ಬ ಆದರ್ಶ ವೈಷ್ಣವರಾಗಿರ್ತಾರೆ. ಆತ ಶಾಂತ, ಇಂದ್ರಿಯ ಸಂಯಮ ಉಳ್ಳವರು, ಪರಿಶುದ್ಧರು ಮತ್ತು ನಿಯಂತ್ರಣ ಉಳ್ಳವರು ಆಗಿದ್ದರು. ಆದ್ದರಿಂದ ಅವರಿಗೆ ಐಹಿಕ ಉಪಭೋಗವನ್ನ ಅನುಭವಿಸುವ ಆಸೆ ಇರಲಿಲ್ಲ. ಅವರ ಅಲೌಕಿಕ ಮಗನ ಪ್ರಭಾವದಿಂದ ಏನೇ ಹಣ ಬರಲಿ ಅದನ್ನು ವಿಷ್ಣು ಪ್ರೀತ್ಯರ್ಥವೆಂದು ಬ್ರಾಹ್ಮಣರಿಗೆ ದಾನವಾಗಿ ನೀಡುತ್ತಿದ್ದರು. ಅಂದ್ರೆ ಆ ಬ್ರಾಹ್ಮಣರ ಕರ್ತವ್ಯ. ಅವರು ಈಗಿನವರ ಹಾಗೆ ಗಂಟು ಇಡೋದಿಲ್ಲ. ಬಂದಿದ್ದನ್ನ ಅವತ್ತವತ್ತೇ ದಾನ ಕೊಟ್ಟು ಅದನ್ನ ವಿನಿಯೋಗ ಮಾಡ್ತಾರೆ ಅಂತೇಳಿ. ಹಾಗೆ ಚೈತನ್ಯ ಮಹಾಪ್ರಭುವಿನ ಜನ್ಮ ಗಳಿಗೆಯನ್ನ ಜ್ಯೋತಿಷ ಪ್ರಕಾರ ಲೆಕ್ಕಾಚಾರ ಮಾಡಿದ ನೀಲಾಂಬರ ಚಕ್ರವರ್ತಿಯವರು ಜಗನ್ನಾಥ ಮಿಶ್ರರಿಗೆ ರಹಸ್ಯವಾಗಿ ತಿಳಿಸಿದರು. ನಾನು ಈ ಮಗುವಿನ ಶರೀರದಲ್ಲಿ ಮತ್ತು ಹುಟ್ಟಿದ ಗಳಿಗೆಯಲ್ಲಿಯೂ ಒಬ್ಬ ಮಹಾಪುರುಷನ ವಿವಿಧ ಲಕ್ಷಣಗಳನ್ನ ಕಾಣ್ತಿದ್ದೇನೆ. ಹೀಗೆ ಅವರು ನೀಲಾಂಬರ ಚಕ್ರವರ್ತಿಯವರು ಭವಿಷ್ಯದಲ್ಲಿ ಈ ಮಗುವು 3 ಲೋಕಗಳನ್ನು ವಿಮೋಚನೆಗೊಳಿಸುವುದೆಂಬುದಾಗಿ ಅರಿತುಕೊಂಡರು. ಈ ರೀತಿಯಲ್ಲಿ ಶ್ರೀ ಚೈತನ್ಯರು ಅವರ ಅಹೇತುಕ ಕರುಣೆಯಿಂದ ಶ್ರೀಮತಿ ಸಚಿದೇವಿಯ ಗ್ರಹದಲ್ಲಿ ಅವತರಿಸ್ತಾರೆ. ಶ್ರೀ ಚೈತನ್ಯರು ಜನನ ವೃತ್ತಾಂತವನ್ನ ಕುರಿತಂತೆ ಯಾರು ಆಲಿಸುವನೋ ಅಂತಹ ವ್ಯಕ್ತಿಯು ಪ್ರಭುವಿನ ಚರಣಾರವಿಂದಗಳನ್ನ ಹೊಂದುತ್ತಾನೆ ಅಲ್ವಾ. ಭಗವದ್ಗೀತೆಯಲ್ಲಿ ಕೂಡ ಹೇಳ್ತಾರೆ, ಜನ್ಮ ಕರ್ಮಾಚ ಮೇ ದಿವ್ಯಂ ಏವಂ ಯೋ ವೇತಿ ತತ್ವತಃ ತ್ಯಕ್ತ ದೇಹಂ ಪುನರ್ಜನ್ಮ ನೈತಿ ಆಮೇತಿ ಸೌಜನ. ಅಂದ್ರೆ ಭಗವಂತನ ಧಾಮವನ್ನ ಹೊಂದಬಹುದು ಯಾರು ಭಗವಂತನ ಜನ್ಮ ಕರ್ಮಗಳನ್ನ ಯಥಾರ್ಥವಾಗಿ ತಿಳ್ಕೊಳ್ತಾರೋ ಅದನ್ನ ಅಂತವರು ಅವರಿಗೆ ಪುನರ್ಜನ್ಮ ಅಂತ ಇಲ್ಲ, ಅವರು ಭಗವದ್ಧಾಮವನ್ನ ಸೇರ್ತಾರೆ ಅಂತ ಹೇಳ್ಕೊಂಡು. ಹಾಗೆ ಇಲ್ಲಿ ಕೂಡ ಹೇಳ್ತಾ ಇದ್ದಾರೆ, ಅಂತಹ ವ್ಯಕ್ತಿಯು ಪ್ರಭುವಿನ ಚರಣಾರವಿಂದಗಳನ್ನ ಹೊಂದುತ್ತಾನೆ ಅಂತೇಳಿ. ಯಾರೇ ಆಗಲಿ ಈ ಮನುಷ್ಯ ದೇಹ ಹೊಂದಿದ್ದರೂ ಶ್ರೀ ಚೈತನ್ಯ ಮಹಾಪ್ರಭು ಪಂಥವನ್ನ ಅನುಸರಿಸುವುದಿಲ್ಲವೋ ಅವನು ತನ್ನ ಅಪೂರ್ವ ಅವಕಾಶವನ್ನ ವ್ಯರ್ಥ ಮಾಡಿಕೊಳ್ಳುತ್ತಾನೆ. ಪದೇ ಪದೇ ಇದು ಬರ್ತದೆ ಅಂತ ಹೇಳಿದ್ರೆ ನಮ್ಗೆ ನಮ್ಮನ್ನ ಉದ್ಧಾರ ಮಾಡ್ಲಿಕ್ಕೆ, ಪತಿತಾತ್ಮರನ್ನ ಉದ್ಧಾರ ಮಾಡ್ಲಿಕ್ಕೆ ಅಂತಾನೆ ಚೈತನ್ಯ ಮಹಾಪ್ರಭುಗಳ ಅವತಾರದಲ್ಲಿ ಭಗವಂತ ಒಂದು ಹರೇ ಕೃಷ್ಣ ಮಹಾಮಂತ್ರದ ಒಂದು ಪ್ರಚಾರವನ್ನ ಮಾಡಿದಾಗ ಅವರ ಒಂದು ಪಂಥವನ್ನ ನಾವು ಅನುಸರಿಸದೆ ಹೋದ್ರೆ ನಾವು ಒಂದು ಒಳ್ಳೆ ಅಪೂರ್ವ ಅವಕಾಶವನ್ನ ವ್ಯರ್ಥ ಮಾಡಿಕೊಂಡಾಗ ಆಗ್ತದೆ ಅಂತ ಹೇಳ್ಕೊಂಡು. ಅಮೃತ ಧ್ವನಿ ಎಂಬುದು ಭಕ್ತಿ ಸೇವೆಯ ಸಲಿಲ ಅಮೃತ ನದಿ. ಮಾನವ ಶರೀರ ಪಡೆದ ಆನಂತರವೂ ಅಂತಹ ಅಮೃತ ಸಲಿಲದ ಪಾನ ಮಾಡದೆ ಐಹಿಕ ಸುಖಭೋಗಗಳ ವಿಷಕೂಪದಲ್ಲಿನ ನೀರನ್ನು ಕುಡಿಯುವಂತವರು ಬದುಕಿರುವುದಕ್ಕಿಂತಲೂ ತುಂಬಾ ಹಿಂದೆಯೇ ಸಾವನ್ನಪ್ಪಿದ್ದರೆ ಉತ್ತಮವೇ ಅಂತ ಹೇಳ್ತಿದ್ರೆ ಒಂದು ಜನ್ಮವೇ ವೇಸ್ಟ್ ಆಗ್ತದೆ. ಅದಕ್ಕಿಂತ ಅವರು ಬೇಗ ಸತ್ತು ಇನ್ನೊಂದು ದೇಹ ಆದ್ರೂ ಪಡ್ಕೊಂಡು ಅವರ ಒಂದು ಹಂತವಾಗಿ ಅವರು ಮುಂದುವರಿಯುವ ಒಂದು ಕಾರ್ಯದಲ್ಲಿ ತೊಡಗಿಸ್ಕೊಳ್ಬಹುದು ಅಂತ. ಅಂದ್ರೆ ಇಂಥ ಒಂದು ಅಮೃತ ಅಂದ್ರೆ ಅದಕ್ಕೆ ಮೃತ ಇಲ್ಲದ್ದು ಅಂದ್ರೆ ಶಾಶ್ವತವಾದಂಥದ್ದು. ಸೊ ಅಂತ ಒಂದು ಇದನ್ನ ನಾವು ಪಾನ ಮಾಡದೆ ಕೇವಲ ಐಹಿಕ ಸುಖಭೋಗ ಪ್ರಾಣಿಗಳಂತೆ ನಾವು ಬದುಕಿದ್ರೆ ನಮ್ಮನ್ನ ಅದಕ್ಕಿಂತ ಸಾಯುವುದೇ ಲೇಸು ಅಂತ ಹೇಳ್ಕೊಂಡು ಹೇಳ್ತಾರೆ. ಈ ಸಂದರ್ಭದಲ್ಲಿ ಶ್ರೀಮದ್ ಪ್ರಬೋಧಾನಂದ ಸರಸ್ವತಿ ಅವರು ತಮ್ಮ ಚೈತನ್ಯ ಚಂದ್ರಾಮೃತವೆಂಬ ಗ್ರಂಥದಲ್ಲಿ ಕೆಳಕಂಡ ಶ್ಲೋಕಗಳನ್ನ ರಚಿಸಿದ್ದಾರೆ. ಅಚೈತನ್ಯಂ ಇದಂ ವಿಶ್ವಂ ಯದಿ ಚೈತನ್ಯಂ ಈಶ್ವರಂ ನಾವಿದುಹು ಸರ್ವಶಾಸ್ತ್ರ ಜ್ಞಾಹ್ಯಪಿ ಭ್ರಾಮಯಂತಿ ತೇ ಜನಾಃ. ಈ ಜಗತ್ತು ಕೃಷ್ಣ ಪ್ರಜ್ಞಾರಹಿತವಾಗಿದೆ. ಶ್ರೀ ಚೈತನ್ಯ ಪ್ರಭುಗಳು ಕೃಷ್ಣ ಪ್ರಜ್ಞೆಯೇ ಮೈವೆತ್ತವರು. ಆದ್ದರಿಂದ ಒಬ್ಬ ಬಹುಶ್ರುತ ವಿದ್ವಾಂಸನಾಗಲಿ ಅಥವಾ ವಿಜ್ಞಾನಿಯಾಗಲಿ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಅರಿಯಲಾಗದಿದ್ದರೆ ಖಂಡಿತ ಅವನು ಈ ಜಗತ್ತಿನಲ್ಲಿ ಏನೂ ಪ್ರಯೋಜನವಿಲ್ಲದೆ ಅಲೆಯುತ್ತಿರುವವನೆಂದರ್ಥ ಅಷ್ಟೇ ಅಂತ ಹೇಳ್ಕೊಂಡು. ಪ್ರಸಾರಿತ ಮಹಾಪ್ರೇಮ ಪೀಯೂಷ ರಸಸಾಗರೆ ಚೈತನ್ಯ ಚಂದ್ರೇ ಪ್ರಕಟಯೋ ದೀನೋ ದೀನ ವ್ಯವಸಃ. ಶ್ರೀ ಚೈತನ್ಯ ಮಹಾಪ್ರಭು ಅವರ ಭಕ್ತಿ ಉಪಾಸನೆಯ ಸಂದರ್ಭದಲ್ಲಿ ತುಂಬಿ ಹರಿಯುವ ಭಕ್ತಿ ಸೇವೆಯ ಮಕರಂದವನ್ನ ಯಾರು ತನ್ನ ಉದ್ಧಾರಕ್ಕಾಗಿ ಬಳಸಿಕೊಳ್ಳುವುದಿಲ್ಲವೋ ಅಂತಹ ಸಂದರ್ಭವನ್ನು ಕಳೆದುಕೊಂಡವನು ನಿಶ್ಚಯವಾಗಿಯೂ ಬಡವರಲ್ಲಿ ಬಡವನಷ್ಟೇ ಅಂತೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಭೌತಿಕವಾಗಿ ಎಷ್ಟೇ ಶ್ರೀಮಂತನಿರಬಹುದು, ಆದ್ರೆ ಈ ಒಂದು ಭಕ್ತಿಯ ಮಕರಂದವನ್ನ
ತನ್ನ ಆತ್ಮ ಉದ್ಧಾರಕ್ಕಾಗಿ ಅವನು ಬಳಸಿಕೊಂಡಿಲ್ಲ ಅಂತ ಹೇಳಿದ್ರೆ, ಭೌತಿಕದಲ್ಲಿ ಅವನು ಎಷ್ಟೇ ಶ್ರೀಮಂತನಿದ್ರು ಅವನು ಆಧ್ಯಾತ್ಮಿಕದಲ್ಲಿ ಕಡು ಬಡವ ಅಂತ ಹೇಳ್ಕೊಂಡು, ಅಂದ್ರೆ ಬಡವರಲ್ಲಿ ಬಡವ ಅಂತ ಹೇಳಿದ್ರೆ ಇನ್ನ ಅವನು ಎಷ್ಟೋ ಜನ್ಮ ಮತ್ತೆ ಅವನಿಗೆ ಪಡಬೇಕಾಗಿ ಬರ್ತದೆ. ಸೊ ಅವತೀರ್ಣೆ ಗೌರಚಂದ್ರೆ ವಿಸ್ತೀರ್ಣೆ ಪ್ರೇಮ ಸಾಗರೆ ಸುಪ್ರಕಾಶಿತ ರತ್ನಾಘೇಯೋ ದೀನೋ ದೀನ ಏವ ಸಹ. ಶ್ರೀ ಚೈತನ್ಯರ ಆಗಮನವು ಉಬ್ಬಿ ವಿಕಸಿಸುತ್ತಿರುವ ಅದ್ಭುತ ಸಾಗರದಂತೆ ಈ ರತ್ನಾಕರದಲ್ಲಿ ಯಾರು ಅತ್ಯಮೂಲ್ಯ ರತ್ನಗಳನ್ನ ಸಂಗ್ರಹಿಸಲು ಶಕ್ಯನಲ್ಲವೋ ಆತ ನಿಶ್ಚಯವಾಗಿಯೂ ಬಡವರಲ್ಲಿ ಬಡವನಷ್ಟೇ ಅಂತ ಹೇಳಿ ಹೇಳ್ತಾ ಇದ್ದಾರೆ. ರತ್ನಗಳು ಅಂದ್ರೆ ಈ ಒಂದು ಹರೇ ಕೃಷ್ಣ ಮಹಾಮಂತ್ರ ಅಂತ ಹೇಳುವಂತದ್ದು ಇಲ್ಲಿ ಈ ಒಂದು ಭಗವದ್ಗೀತೆ ಅದೆಲ್ಲ ಒಂದು ಡೈಮಂಡ್ ಇದ್ದ ಹಾಗೆ. ಅಂದ್ರೆ ಡೈಮಂಡ್ ಅಂತ ಹೇಳಿದ್ರೆ ಅದು ಎಲ್ಲರಿಗೆ ಪರ್ಚೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಹಾಗಾಗಿ ಅದು ಎಲ್ಲರಿಗೆ ರುಚಿಸುವುದಿಲ್ಲ. ಭಗವದ್ಗೀತೆ ಕ್ಲಾಸ್ ಇದೆ, ಇದನ್ನ ತಿಳ್ಕೊಳ್ಳಿ, ಹರೇ ಕೃಷ್ಣ ಮಹಾಮಂತ್ರ ಕ್ಲಾಸ್ ಇದೆ ಬನ್ನಿ ಅಂತ ಹೇಳಿದ್ರೆ ಯಾರಿಗೂ ಬೇಕಾಗಿಲ್ಲ. ಅಂದ್ರೆ ಅದೊಂದು ವಜ್ರದಷ್ಟು ಅಮೂಲ್ಯವಾದದ್ದು, ಹಾಗಾಗಿ ಎಲ್ಲರಿಗೂ ಅದು ಸಿಗ್ತಾ ಇಲ್ಲ ಅಂತೇಳಿ ಅಂದ್ಕೊಳ್ಬೇಕು. ಅಂತ ಈ ಒಂದು ಚೈತನ್ಯ ಮಹಾಪ್ರಭುಗಳ ಆಗಮನ ಕೂಡ ಉಬ್ಬಿ ವಿಕಸಿಸ್ತಿರುವ ಅಮೃತ ಸಾಗರ, ಅದ್ಭುತ ಸಾಗರದಂತೆ ಅದು. ರತ್ನಾಕರ ಅಂದ್ರೆ ಅಂತ ಒಂದು ರತ್ನಗಳನ್ನ ತಗೊಂಡು ಬಂದಿದ್ದಾರೆ. ಅತ್ಯಮೂಲ್ಯ ರತ್ನಗಳನ್ನ ಸಂಗ್ರಹಿಸ್ಲಿಕ್ಕೆ ಯಾರಿಗೆ ಶಕ್ಯನಿಲ್ಲವೋ ಅವನು ನಿಶ್ಚಯವಾಗಿ ಕೂಡ ಅವನು ಕಡು ಬಡವ ಅಂತ ಹೇಳ್ಕೊಂಡು. ಅದರಂತೆ ಮುಂದಿನ ಶ್ರೀಮದ್ ಭಾಗವತಂ ಅಲ್ಲಿ ಕೂಡ ಇನ್ನ ಒಂದಷ್ಟು ಶ್ಲೋಕಗಳನ್ನ ಕೊಟ್ಟಿದ್ದಾರೆ. ಅದರ ಅರ್ಥ ಏನು ಅಂದ್ರೆ, ಯಾವ ವ್ಯಕ್ತಿಯು ಕೃಷ್ಣ ಪ್ರಜ್ಞೆಯೊಂದಿಗೆ ಸಂಪರ್ಕವಿಲ್ಲದವನೋ ಅವನು ಮಾನವ ಸಮಾಜವೆಂದು ಕರೆಸಿಕೊಳ್ಳುವ ಸಮುದಾಯದಲ್ಲಿ ಬಹುದೊಡ್ಡ ಮನುಷ್ಯನೇ ಆಗಿದ್ದರೂ ವಾಸ್ತವವಾಗಿ ಅವನು ಒಂದು ದೊಡ್ಡ ಪ್ರಾಣಿಗಳಿಗಿಂತ ಹೆಚ್ಚಿನವನೇನಲ್ಲ. ಅಂದ್ರೆ ಪ್ರಾಣಿಗೆ ಸಮ, ಎಷ್ಟೇ ದೊಡ್ಡ ಜನ ಆಗಿರ್ಬೋದು, ಆದ್ರೆ ಅವನು ಕೃಷ್ಣ ಪ್ರಜ್ಞೆ ಇಲ್ಲದೆ ಕೃಷ್ಣ ಪ್ರಜ್ಞೆಯ ಸಂಪರ್ಕಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ಅವನು ದೊಡ್ಡ ಒಂದು ಪ್ರಾಣಿಗಿಂತ ಹೆಚ್ಚೇನಲ್ಲ ಅಂತ ಹೇಳ್ತಾರೆ. ಅಂತಹ ದೊಡ್ಡ ಪ್ರಾಣಿಗಳನ್ನ ಇತರ ಪ್ರಾಣಿ ಜಂತುಗಳಾದ ನಾಯಿಗಳು, ಹಂದಿಗಳು, ಒಂಟೆ, ಕತ್ತೆಗಳು ಸಾಮಾನ್ಯವಾಗಿ ಹೊಗಳುತ್ತವೆ ಅಲ್ವಾ. ಅಂತವನನ್ನ ಯಾರಾದ್ರೂ ಹೊಗಳ್ತಾ ಇದ್ದಾರೆ ಅಂದ್ರೆ ಕತ್ತೆ ಹೇಳ್ತದೆ ಅಂತೆ, ಆಹಾ ಒಂಟೆ ಹತ್ರ ನಿನ್ನ ರೂಪ ಎಷ್ಟು ಚಂದ ಅಂತ. ಒಂಟೆ ಹೇಳ್ತದೆ ಅಂತೆ ಕತ್ತೆ ಹತ್ರ, ಆಹಾ ನಿನ್ನ ರಾಗ ಎಷ್ಟು ಚಂದ ಅಂತ. ಅಂದ್ರೆ ಅದಕ್ಕೆ ಸಮ. ಅಂದ್ರೆ ನಾವು ಇಲ್ಲಿ ಸುಮ್ಮನೆ ಅವನು ದೊಡ್ಡ ಜನ ಅಂತ ಅವನನ್ನ ಹೊಗಳಿದ್ರೆ ನಿಜವಾಗಿ ಅದು ಏನು ಪ್ರಯೋಜನವಿಲ್ಲ. ಆ ಹೊಗಳಿಕೆ ಅಂತ ಹೇಳುವಂತದ್ದು ಒಂಟೆ ಕತ್ತೆಗಳು ಹೊಗಳಿದ ಹಾಗೆ ಅಂತ ಹೇಳ್ಕೊಂಡು. ಸೊ ಭಗವಂತನನ್ನು ಕುರಿತಂತೆ ತನ್ನ ಕಿವಿಗೊಡದಾತನ ಕರ್ಣರಂಧ್ರಗಳು ಹೊಲದಲ್ಲಿರುವ ಬಿಲಗಳಂತೆ ತೂತುಗಳೆಂದು ಪರಿಗಣಿಸಬೇಕಷ್ಟೇ. ಅಂದ್ರೆ ನಮ್ಮ ಈ ಒಂದು ಏನು ನಮ್ಗೆ ಇಂದ್ರಿಯಗಳನ್ನ ಕೊಟ್ಟಿದ್ದಾರೆ ಕಿವಿಗಳು, ಆ ಕಿವಿಯಂತೆ ಶ್ರವಣ ಮಾಡ್ಲಿಕ್ಕೆ ಇರುವಂತದ್ದು. ಅದನ್ನ ನಾವು ಭಗವಂತನ ಬಗ್ಗೆ ಶ್ರವಣ ಮಾಡದಿದ್ರೆ ಆ ಕಿವಿ ಏನಿದೆ ಕರ್ಣರಂಧ್ರ, ಅದು ಹೊಲದಲ್ಲಿ ಇರುವ ಒಂದು ಬಿಲಗಳಂತೆ, ಹಾವಿನ ಬಿಲಗಳಿರ್ತವಲ್ಲ ಅದಕ್ಕೆ ಸಮ ಅಂತ. ಆತರ ಒಂದು ತೂತು ಅಷ್ಟೇ ಅದು ಅಂತ ಪರಿಗಣಿಸ್ಬೇಕು. ಅಂತಹ ವ್ಯಕ್ತಿಗೆ ನಾಲಗೆ ಹೊಂದಿದ್ದರೂ ಅದು ಕಪ್ಪೆಯ ನಾಲಗೆ ಅಂತ ಹೇಳಿ. ಆ ಕಪ್ಪೆ ವಟ ಗುಡ್ತದೆ, ಅಂದ್ರೆ ಆ ವಟಗುಟ್ಟಿದ ಅದರ ಶಬ್ದದಿಂದ ಅಲ್ಲಿ ಹಾವು ಬಂದು ಅದನ್ನ ಆಹಾರವಾಗಿ ತಗೊಳ್ತದೆ. ಸೊ ಏನು ಪ್ರಯೋಜನ ಸಿಗ್ಲಿಲ್ಲ. ಹಾಗೆ ನಮ್ಮ ನಾಲಿಗೆ ಇದ್ರೆ ಭಗವಂತನನ್ನ ಸ್ತುತಿ ಮಾಡ್ಬೇಕು, ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ಜಪಿಸ್ಬೇಕು. ಅದು ಬಿಟ್ಟು ನಾವು ಸುಮ್ಮನೆ ಏನೋ ಮಾಡಿದ್ರೆ ಕಪ್ಪೆ ನಾಲ್ಗೆ ಅಂದ್ರೆ ನಮ್ಮನ್ನೇ ನಾವು ಅಪಾಯಕ್ಕೆ ಒಳಪಡಿಸ್ತೇವೆ ಅಂತೇಳಿ ಅರ್ಥ. ಅನಾವಶ್ಯಕ ರೀತಿಯಲ್ಲಿ ವಟ ಗುಟ್ಟುತ್ತಾ ತೊಂದರೆ ಉಂಟು ಮಾಡುತ್ತಾ ಮೃತ್ಯು ನಾಗನನ್ನು ಆಹ್ವಾನಿಸುತ್ತದೆ. ಅಂದ್ರೆ ಆ ಹಾವಿಗೆ ಒಂದು ಇದು ಆಹ್ವಾನ ಕೊಟ್ಟಂತೆ ಅದು. ಸೊ ತನ್ನ ಮೃತ್ಯುವನ್ನ ಅದೇ ತಂದುಕೊಂಡಂತೆ. ಸೊ ಹಾಗೆಯೇ ಯಾರು ಉನ್ನತ ಭಕ್ತರ ಪಾದ ಧೂಳಿಯನ್ನ ಶಿರದಲ್ಲಿ ಧರಿಸುವ ಸೌಲಭ್ಯ ಪಡೆಯುವುದಿಲ್ಲವೋ, ಅಥವಾ ಭಗವಂತನಿಗೆ ಅರ್ಪಿಸಿದ ಶ್ರೀ ತುಳಸಿ ದಳಗಳ ಕಂಪನ್ನ ಆಘ್ರಾಣಿಸುವುದಿಲ್ಲವೋ ಅವನು ಏನೇ ಕಾರ್ಯ ತತ್ಪರನಾಗಿದ್ದರೂ ಸತ್ತಂತೆಯೇ ಲೆಕ್ಕ ಅಂತ. ಅಂದ್ರೆ ನಮ್ಮ ನಾಸಿಕ ಅದು ಭಗವಂತನ ಒಂದು ಏನು ನೈರ್ಮಾಲ್ಯವನ್ನ ಆಘ್ರಾಣಿಸಬೇಕು, ಆಗ ಅದರ ಒಂದು ಇಂದ್ರಿಯದ ಒಂದು ಸಾರ್ಥಕತೆ ಅಂತ ಬರುವಂತದ್ದು. ಅದು ಬಿಟ್ಟು ಅದು ನಾವು ಸುಮ್ಮನೆ ಉಸಿರಾಡ್ತಾ ಇದ್ರೆ ಅದು ಸತ್ತಂತೆಯೇ ಲೆಕ್ಕ ಅಂತ ಹೇಳ್ತದೆ. ಹಾಗೆ ಮುಂದಿನ ಒಂದು ಶ್ಲೋಕದಲ್ಲಿ ಹೇಳ್ತದೆ, ಮೃಗ ಹಂತಕನಲ್ಲದೆ ಅಥವಾ ಆತ್ಮಘಾತಕನಲ್ಲದೆ ಇನ್ನಾರು ಭಗವಂತನ ವೈಭವವನ್ನು ಆಲಿಸಲು ಲಕ್ಷವೀಯನು. ಅಂತಹ ವೈಭವವನ್ನು ಇಹದ ಮೃಣ್ಮಯ ಜಗತ್ತಿನ ಕಲ್ಮಶದಿಂದ ಮುಕ್ತರಾದಂತವರು ಅನುಭವಿಸುವರಷ್ಟೇ ಅಂತ ಹೇಳಿದ್ರೆ, ಆ ಪ್ರಾಣಿಯ ಹಾಗೆ ಬದುಕ್ತಾ ಇದ್ದವರು ಆಹಾರ ನಿದ್ರೆ ಭಯ ಮೈಥುನ ಅಷ್ಟೇ ಅಂತ ಇದ್ರೆ ಅವರು ಆತ್ಮಘಾತಕರು. ಅಂದ್ರೆ ನಮ್ಗೆ ಈ ಒಂದು ಮನುಷ್ಯ ಜನ್ಮ ಸಿಕ್ಕಿರುವಂತದ್ದೇ ನಮ್ಮ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ. ಅದನ್ನ ನಾವು ಮಾಡುವುದು ಬಿಟ್ಟು ನಾವು ಬೇರೆ
ಇದರಲ್ಲಿ ತೊಡಗಿಸ್ಕೊಂಡಾಗ ಆ ಆತ್ಮವನ್ನ ಆತ್ಮದ ಉದ್ಧಾರದ ಕೆಲಸವನ್ನ ಈ ಮಾನವ ದೇಹ ಸಿಕ್ಕಿದಾಗ ಮಾಡ್ಕೊಂಡಿಲ್ಲ ಅಂದ್ರೆ ಆತ್ಮಘಾತಕರಾಗ್ತೇವೆ ಅಂತ ಹೇಳಿದ್ರೆ ನಾವು ಸೆಲ್ಫ್ ಸುಸೈಡ್ ಮಾಡ್ಕೊಂಡ ಹಾಗೆ ಆಗ್ತದೆ ಅಂತ ಹೇಳ್ಕೊಂಡು. ಸೊ ಹಾಗೆ ಅದನ್ನ ಯಾರು ಮಾಡ್ತಾರೆ ಅಂದ್ರೆ ಅಂತಹ ವೈಭವವನ್ನ ಇಹದ ಮೃಣ್ಮಯ ಜಗತ್ತಿನ ಕಲ್ಮಶದಿಂದ ಮುಕ್ತರಾದವರು ಮಾತ್ರ ಅನುಭವಿಸ್ತಾರೆ ಅಂತ ಹೇಳ್ಕೊಂಡು. ಇದೇ ರೀತಿ ಶ್ರೀಮದ್ ಭಾಗವತದಲ್ಲಿ ಮುಂದೆ ಹೇಳ್ತಾರೆ, ಒಬ್ಬ ವ್ಯಕ್ತಿ ಪ್ರತ್ಯಕ್ಷವಾಗಿ ಬದುಕಿದರೂ ಸರ್ವತಾ ಉತ್ತಮರಾದ ಭಕ್ತರ ಪಾದ ಕಮಲಗಳನ್ನ ಸೇವಿಸದಿದ್ದಲ್ಲಿ ಅವನೊಂದು ಜೀವಚ್ಛವದ ಎಂಬುದಾಗಿ ಬೇಕಷ್ಟೇ ಅಂತ ಹೇಳ್ಕೊಂಡು. ಅಂದ್ರೆ ಭಕ್ತರು, ಭಗವಂತ ಹೇಳ್ತಾರೆ ನಾನು ಅಂದ್ರೆ ಭಕ್ತ ಆಗ್ಬೇಕು ನಾವು ಅಂತ ಹೇಳ್ಕೊಂಡು. ಭಗವಂತನಿಗೆ ಪ್ರಿಯವಾದವನು ಯಾರು ಅಂತ ಹೇಳಿದ್ರೆ ನನ್ನ ಭಕ್ತ ನನಗೆ ಪ್ರಿಯ ಅಂತ ಹೇಳ್ತಾರೆ. ಅಂತ ಒಂದು ಶುದ್ಧ ಭಕ್ತರ ಒಂದು ನಮ್ಗೆ ಇದು ಸಿಕ್ಕಿದಾಗ, ಅವಕಾಶ ಸಿಕ್ಕಿದಾಗ ಅಂತ ಅವರ ಪಾದ ಕಮಲಗಳನ್ನ ನಾವು ಸೇವಿಸದಿದ್ದಲ್ಲಿ ಅವನೊಂದು ಜೀವಚ್ಛವ ಅಂತ ಹೇಳಿದ್ರೆ ಅವರನ್ನ ನಾವು ಆದರದಿಂದ ಗೌರವಿಸದಿದ್ರೆ ನಾವು ಜೀವಚ್ಛವ ಎಂಬುದಾಗಿ ಪರಿಗಣಿಸ್ಬೇಕು ಅಂತ ಹೇಳ್ಕೊಂಡು. ನನ್ನ ಶಿರಸ್ಸಿನಲ್ಲಿ ನನ್ನದೇ ವೈಯಕ್ತಿಕ ಸ್ವತ್ತು ಎಂಬಂತೆ ಶ್ರೀ ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಪ್ರಭು, ಆಚಾರ್ಯ ಅದ್ವೈತ ಚಂದ್ರ, ಸ್ವರೂಪ ದಾಮೋದರ ರೂಪ ಗೋಸ್ವಾಮಿ, ರಘುನಾಥ ದಾಸ ಗೋಸ್ವಾಮಿ ಇವರೆಲ್ಲರ ಪಾದ ಕಮಲಗಳನ್ನ ಧರಿಸಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಎನಿಸಿರುವ ನಾನು ಈ ರೀತಿ ಶ್ರೀ ಚೈತನ್ಯ ಮಹಾಪ್ರಭುವಿನ ಆಗಮನವನ್ನು ವರ್ಣಿಸಿದ್ದೇನೆ ಅಂತೇಳಿ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ನನ್ನ ಶಿರದಲ್ಲಿ ನನ್ನದೇ ವೈಯಕ್ತಿಕ ಸ್ವತ್ತು ಎಂಬಂತೆ ಶ್ರೀ ಚೈತನ್ಯ ಮಹಾಪ್ರಭು ಅಂದ್ರೆ ಇವರೆಲ್ಲರನ್ನ, ಈ ಒಂದು ಷಡ್ ಗೋಸ್ವಾಮಿಗಳನ್ನ ಅವರು ನನ್ನ ಇದರಲ್ಲಿ ಶಿರದಲ್ಲಿ ಇಟ್ಟು ಅವರ ಪಾದ ಕಮಲಗಳನ್ನ ಆ ರೀತಿ ಧರಿಸಿಕೊಂಡಿರುವೆ ನಾನು ಅಂತ ಹೇಳಿ ನಾನು ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಎನಿಸಿರುವ ನಾನು ಈ ರೀತಿ ಚೈತನ್ಯ ಮಹಾಪ್ರಭುವಿನ ಆಗಮನವನ್ನ ವರ್ಣಿಸಿದ್ದೇನೆ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ಶ್ರೀ ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಪ್ರಭು, ಅದ್ವೈತ ಪ್ರಭು, ಸ್ವರೂಪ ದಾಮೋದರ ರೂಪ ಗೋಸ್ವಾಮಿ, ರಘುನಾಥ ದಾಸ ಹಾಗೂ ಅವರ ಅನುವರ್ತಿಗಳು ಇವರೆಲ್ಲರೂ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಇವರೆಲ್ಲರನ್ನು ಕೂಡ ಕೃಷ್ಣದಾಸ್ ಕವಿರಾಜ ಗೋಸ್ವಾಮಿ ಅವರು ಸ್ವೀಕರಿಸಿದ್ದಾರೆ. ಯಾವ ವ್ಯಕ್ತಿಯು ಕವಿರಾಜ ಗೋಸ್ವಾಮಿಯವರ ಹೆಜ್ಜೆಯ ಗುರುತುಗಳನ್ನ ಅನುಸರಿಸಿ ನಡೆಯುವಂತೆ ಆತನು ಈ ಮೇಲೆ ತಿಳಿಸಿರುವ ಎಲ್ಲಾ ಪ್ರಭುಗಳ ಪಾದಾರವಿಂದಗಳನ್ನು ತನ್ನ ಸ್ವತ್ತಂತೆ ಸ್ವೀಕರಿಸುತ್ತಾನೆ. ಪ್ರಾಪಂಚಿಕ ವ್ಯಕ್ತಿಗೆ ಇಹ ಸಂಪತ್ತು ವೈಭವಗಳು ಭ್ರಮೆಯಾಗಿವೆ. ವಾಸ್ತವಿಕವಾಗಿ ಅವುಗಳು ಸ್ವತ್ತು ಅನುಭೋಗಗಳು ಅಲ್ಲ, ಆದರೆ ಜಾಲಗಳು ಅಂತ ಹೇಳಿದ್ರೆ ನಾವು ಭಕ್ತರ ಒಂದು ಸಂಘ ಅಂತ ಹೇಳುವಂತ ಶುದ್ಧ ಭಕ್ತರ ಸಂಘ ಸಿಕ್ಕಿದ್ರೆ ಅದಕ್ಕಿಂತ ದೊಡ್ಡ ಆಸ್ತಿ ಯಾವುದೂ ಇಲ್ಲ. ಆದ್ರೆ ನಾವೇನ್ ಅನ್ಕೊಳ್ತೇವೆ, ನಾವೊಂದು ಭ್ರಮೆಯಲ್ಲಿ ಇದ್ದೇವೆ. ಈ ಒಂದು ಪ್ರಾಪಂಚಿಕದಲ್ಲಿ ಇರುವ ಸಂಪತ್ತು ವೈಭವಗಳು ಏನಿದೆ ಅದೇ ನಮ್ಮ ದೊಡ್ಡ ಆಸ್ತಿ ಅಂತಸ್ತು ಅಂತ ಅನ್ಕೊಳ್ತೇವೆ, ಸುಖ ಅನುಭೋಗಗಳು ಅಂತ ಅನ್ಕೊಳ್ತೇವೆ. ಆದ್ರೆ ನಿಜವಾಗಿ ಅದು ವಾಸ್ತವವಾಗಿ ಸ್ವತ್ತು ಅನುಭೋಗಗಳು ಅಲ್ಲ, ಅದು ಒಂದು ಜಾಲ ಅಂತ ಹೇಳಿದ್ರೆ ಆ ಒಂದು ಬಲೆಯಲ್ಲಿ ನಾವು ಸಿಕ್ಕಾಕೊಂಡಾಗೆ ಮತ್ತೆ ಮತ್ತೆ ನಾವು ಜನ್ಮ ಮೃತ್ಯು ಚಕ್ರದಲ್ಲಿ ಅಂದ್ರೆ ಮತ್ತೆ ಮತ್ತೆ ನಾವು ಜನ್ಮ ಮೃತ್ಯು ಎಂಬ ಚಕ್ರಕ್ಕೆ ಮತ್ತೆ ಮತ್ತೆ ನಮ್ಮನ್ನ ಒಳಪಡಿಸಿದಂತಾಗ್ತದೆ. ಆ ಬಲೆಯಲ್ಲಿ ಸಿಕ್ಕಾಕೊಂಡ್ರೆ ಆ ಮೀನಿಗೆ ಎಷ್ಟು ಕಷ್ಟ ಹೊರಗೆ ಬರ್ಲಿಕ್ಕೆ, ಆ ರೀತಿ ನಾವು ಈ ಐಹಿಕದ 3 ಗುಣಗಳ ಅಡಿಯಲ್ಲಿ ಮತ್ತೆ ಮತ್ತೆ ಆ ಕರ್ಮಕ್ಕೆ ತಕ್ಕನಾಗಿ ಮತ್ತೊಂದು ಜನ್ಮ, ಒಂದೊಂದು ಕರ್ಮ ಕೂಡ ಮುಂದಿನ ದೇಹ ಪಡ್ಕೊಳ್ಳಿಕ್ಕೆ ಇರುವ ಒಂದು ತಯಾರಿ ಆಗಿರ್ತದೆ. ಸೊ ಮತ್ತೆ ಮತ್ತೆ ಆ ಕಾರ್ಯದಲ್ಲಿ ನಾವು ತೊಡಗಿಸ್ಕೊಂಡ್ರೆ ನಾವು ಆ ಬಲೆಯಿಂದ ಹೊರ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಪ್ರಾಪಂಚಿಕ ಭೋಗವನ್ನು ಅನುಭವಿಸುವುದರಿಂದ ಬದ್ಧಾತ್ಮವು ತನ್ನ ಪ್ರಕೃತ ಆಮಿಷಗಳಿಂದಾಗಿ ಋಣದಲ್ಲಿ ಸಿಲುಕಿ ಇನ್ನೂ ತೊಡಕಿನಲ್ಲಿ ಹೆಚ್ಚು ಹೆಚ್ಚಾಗಿ ಸಿಲುಕಿಕೊಳ್ಳುತ್ತದೆ. ದುರದೃಷ್ಟ ಅಂತ ಹೇಳಿದ್ರೆ ಬದ್ಧಾತ್ಮನು ಯಾವ ಆಸ್ತಿಯ ಸಂಬಂಧದ ಋಣದಲ್ಲಿ ಸಿಲುಕಿರುವನೋ ಅದೇ ತನ್ನ ಆಸ್ತಿ ಎಂದು ಪರಿಗಣಿಸುತ್ತಾನೆ ಹಾಗೂ ಅಂತಹ ಆಸ್ತಿಯನ್ನು ಗಳಿಸುವುದರಲ್ಲಿ ಆತ ಬಹುವಾಗಿ ಮಗ್ನನಾಗಿರುತ್ತಾನೆ. ಆದರೆ ಒಬ್ಬ ಭಕ್ತ ಹಾಗಲ್ಲ. ಆತ ಇಹದ ಸಂಪತ್ತು ಆಸ್ತಿ ಎಲ್ಲವೂ ನಿಜವಲ್ಲ, ಭ್ರಮೆ ಎಂದು ಪರಿಗಣಿಸ್ತಾನೆ. ಯಾರು ದೇಹದ ನೆಲೆಯಲ್ಲಿ ಇರ್ತಾರೆ ಅವರಿಗೆಲ್ಲ ಈ ಐಹಿಕದ ಸುಖ ಭೋಗ ಏನಿದೆ ಅದೇ ಒಂದು ಆಸ್ತಿ, ಅಂತಸ್ತು, ಸಂಪತ್ತು ಎಲ್ಲವೂ ಆಗಿರ್ತದೆ. ಆದ್ರೆ ಭಕ್ತನಿಗೆ ಅರ್ಥ ಆಗಿರ್ತದೆ ಅದೆಲ್ಲ ಯಾವುದು ನಮ್ಮ ಜೊತೆಗೆ ಬರುವಂತದ್ದೆಲ್ಲ, ಅದನ್ನೆಲ್ಲ ನಾವು ಇಲ್ಲಿಯೇ ಬಿಟ್ಟು ಹೋಗುವಂತದ್ದು. ನಮ್ಮ ಜೊತೆಗೆ ಬರುದಿದ್ರೆ ಅದು ಕೇವಲ ಒಂದು ಭಕ್ತಿ ಸೇವೆಯಲ್ಲಿ ನಾವು ಭಗವಂತನ ನಾಮ ಜಪ ಏನ್ ಮಾಡ್ತೇವೆ ಅಷ್ಟೇ ನಮ್ಮ ಜೊತೆ ಬರುವಂತದ್ದು. ಉಳಿದದ್ದೆಲ್ಲ ಒಂದು ಪಿನ್ನಿಂದ ಕೂಡ ನಮ್ಮ ಜೊತೆಗೆ ತಕೊಂಡೋಗ್ಲಿಕ್ಕೆ ಆಗುದಿಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗುವಂತದ್ದು. ಮತ್ತೆ ಅದೇ ಸಂಬಂಧಿಕರು ಅದು ಎಲ್ಲ ಕೂಡ ಈ ದೇಹದಲ್ಲಿರುವ ತನಕ ಮಾತ್ರ ಆ ಸಂಬಂಧಗಳು, ಮುಂದಿನ ದೇಹದಲ್ಲಿ ಇನ್ಯಾರೋ ತಂದೆ ತಾಯಿ ಇನ್ಯಾರೋ ಮಕ್ಕಳಾಗಿರ್ತಾರೆ. ಸೊ ಹಾಗಾಗಿ ಯಾವುದಕ್ಕೆ ಅಂದ್ರೆ ಒಂದು ಅಟ್ಯಾಚ್ಮೆಂಟ್ ಅಂದ್ರೆ ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್ ಅಲ್ಲಿ ಇರ್ಲಿಕ್ಕೆ ನೋಡ್ತಾನೆ. ಅವನ ಕರ್ತವ್ಯ ಆ ಭಗವಂತನ, ಎಲ್ಲರೂ ಭಗವಂತನ ಮಕ್ಕಳೇ, ಅವರನ್ನ
ನೋಡ್ಕೊಳ್ಳುವ ಒಂದು ಜವಾಬ್ದಾರಿ ನನ್ಗೆ ಕೊಟ್ಟಿದ್ದಾನೆ. ಆ ಒಂದು ದೃಷ್ಟಿಯಲ್ಲಿ ಅವನು ತನ್ನ ಕರ್ತವ್ಯ ನಿರತನಾಗಿರ್ತಾನೆ ಹೊರತು ಜಾಸ್ತಿಯ ಒಂದು ವ್ಯಾಮೋಹ ಒಂದು ಬಂಧು ಬಾಂಧವರಲ್ಲಿ ಆಗಲಿ ಯಾವುದರಲ್ಲಿ ಕೂಡ ಅವನು ಇಟ್ಕೊಳ್ಳೋದಿಲ್ಲ. ಹಾಗೆ ಆತ ಇಹದ ಸಂಪತ್ತು ಆಸ್ತಿ ಎಲ್ಲವೂ ನಿಜವಲ್ಲ, ಭ್ರಮೆ ಎಂದು ಪರಿಗಣಿಸ್ತಾನೆ. ಕೃಷ್ಣನೇನಾದರೂ ಒಬ್ಬ ಭಕ್ತನ ಬಗ್ಗೆ ಸಂತೋಷಗೊಂಡರೆ ಅವನ ಎಲ್ಲ ಐಹಿಕ ಸ್ವತ್ತನ್ನು ಕೊಂಡೊಯ್ಯುತ್ತಾನೆ. ಅಂದ್ರೆ ನಿಜವಾಗಿ ನಮ್ಗೆ ಭಕ್ತಿಯಲ್ಲಿ ನಾವು ಬಂದ್ರೆ ಕೂಡ ನಾವು ಕಷ್ಟ ಬರ್ತದೆ, ನಾವು ಅನ್ಕೊಳ್ತೇವೆ ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೇನೆ ಆದ್ರೂ ನಂಗೆ ಕಷ್ಟ ಬರ್ತದೆ. ಆದ್ರೆ ಭಗವಂತ ನಮ್ಮನ್ನ ಪ್ಯೂರಿಫೈ ಮಾಡ್ಲಿಕ್ಕೆ ಕಷ್ಟಗಳನ್ನ ಕೊಟ್ಟು ಮತ್ತು ಪ್ಯೂರ್ ಶುದ್ಧ ಅಪ್ಪಟ ಚಿನ್ನ ಆಗ್ಬೇಕು, ಆ ಒಂದು ಚಿನ್ನಕ್ಕೆ ಮಿಶ್ರಣ ಆಗಿರ್ತದೆ, ಅದನ್ನ 24 ಕ್ಯಾರೆಟ್ ಮಾಡ್ಬೇಕು 22 ಇಂದಾದ್ರೆ ಅದಕ್ಕೆ ಮತ್ತೆ ಬೆಂಕಿಯಲ್ಲಿ ಹಾಕಿ ಅದರ ಕಲ್ಮಶ ಎಲ್ಲ ತೆಗೆದು 24 ಕ್ಯಾರೆಟ್ ಮಾಡಿದ ಹಾಗೆ ನಮ್ಮಲ್ಲಿ ಏನೋ ಒಂದು ಸಣ್ಣ ಕಲ್ಮಶ ಇದ್ರೂ ಕೂಡ ಅದನ್ನ ಮತ್ತೆ ಅದನ್ನ ತೆಗೆದು ನಮ್ಮನ್ನ ಪರಿಶುದ್ಧರಾಗಿ ಮಾಡ್ಬೇಕು. ಆ ರೀತಿ ಭಕ್ತನ ಬಗ್ಗೆ ಸಂತೋಷಗೊಂಡ್ರೆ ಭಗವಂತ ಈ ಎಲ್ಲ ಐಕ್ಯದ ಸ್ವತ್ತನ್ನ ಕೊಂಡೊಯ್ತಾನಂತೆ. ಏನು ಅವನಿಗೆ ಇಲ್ಲ, ಯಾರು ಇಲ್ಲ, ಆ ರೀತಿ ಬರ್ತದೆ ಪರಿಸ್ಥಿತಿ. ಅಂದ್ರೆ ನಾವು ಭಗವಂತನಿಗೆ ಹತ್ತಿರ ಆಗಿದ್ದೇವೆ, ನಾವು ಈ ಒಂದು ಐಕ್ಯದ ಸಂಪತ್ತಿಗೆ ಜಾಸ್ತಿ ಬಂದಿದೆ, ಶ್ರೀಮಂತ ಆಗಿದ್ದೇನೆ, ನನ್ಗೆ ದೇವರ ಅನುಗ್ರಹ ಇದೆ ಅಂತ ನಾವು ಅಂದ್ಕೊಳ್ಬೋದಾದ್ರೆ ಇಲ್ಲ, ಅದು ತಪ್ಪು. ಅದು ಐಕ್ಯದ ಸಂಪತ್ತು ನಾವು ಪಡ್ಕೊಂಡಷ್ಟು ಏನಾಗ್ತೇವೆ, ನಾವು ಭಗವಂತನಿಂದ ದೂರ ಆಗ್ತಾ ಇದ್ದೇವೆ ಅಂತ ಅರ್ಥ. ಯಾವಾಗ ನಾವು ಐಕ್ಯದ ಒಂದು ಸಂಪತ್ತುಗಳು ನಮ್ಮಲ್ಲಿ ಕಡಿಮೆ ಆಗ್ತಾ ಇದೆ, ಭಕ್ತಿ ಜಾಸ್ತಿ ಆಗ್ತಾ ಇದೆ ಅಂದ್ರೆ ನಾವು ಭಗವಂತನಿಗೆ ಹತ್ರ ಆಗ್ತಾ ಇದ್ದೇವೆ. ಆತರ ಹತ್ರ ಆಗ್ಬೇಕು, ನಿಂಗೆ ಐಕ್ಯದ ಮೋಹ ಹೋಗ್ಬೇಕು ಅಂತ ಭಗವಂತ ಆ ರೀತಿ ಮಾಡ್ತಾರೆ ಇಲ್ಲಿ. ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಶ್ರೀಮದ್ ಭಾಗವತಂ 10ನೇ ಸ್ಕಂದ 88ನೇ ಅಧ್ಯಾಯದ 8ನೇ ಶ್ಲೋಕದಲ್ಲಿ ಹೇಳ್ತಾರೆ, ಶ್ರೀಕೃಷ್ಣನು ತಿಳಿಸುವಂತೆ, ಯಸ್ಯಾಹಂ ಅನುಗ್ರಹಣಾಮಿ ಹರಿಷ್ಯೆ ತದ್ದನಂ ಶನೈಹಿ. ಭಕ್ತನಿಗೆ ವಿಶೇಷ ಅನುಗ್ರಹ ಮಾಡಲು ನಾನು ಅವನ್ನೆಲ್ಲ ಇಹದ ಸ್ವತ್ತನ್ನು ಕೊಂಡೊಯ್ಯುತ್ತೇನೆ. ಹಾಗೆಯೇ ನರೋತ್ತಮ ದಾಸ ಠಾಕೂರರು ಕೂಡ ಹೇಳ್ತಾರೆ, ದನ ಮೋರ ನಿತ್ಯಾನಂದ ರಾಧಾಕೃಷ್ಣ ಶ್ರೀಚರಣ ಸೇಯಿ ಮೋರ ಪ್ರಾಣಧನ ಅಂತ. ಅಂದ್ರೆ ನನ್ನ ದಿಟವಾದ ಸಂಪತ್ತೆಂದರೆ ನಿತ್ಯಾನಂದ ಪ್ರಭುಗಳು ಹಾಗೂ ಈ ಶ್ರೀ ರಾಧಾಕೃಷ್ಣರ ಪಾದಕಮಲಗಳು. ನರೋತ್ತಮರು ಮುಂದುವರಿದು ಪ್ರಾರ್ಥಿಸ್ತಾರೆ, ಓ ಪ್ರಭುವೆ, ಈ ಶ್ರೀಮಂತಿಕೆಯನ್ನು ನನಗೆ ಕರುಣಿಸು. ನಿನ್ನ ಪಾದಾರವಿಂದವನ್ನ ಬಿಟ್ಟು ನನಗೆ ಇನ್ನೇನು ನನ್ನದೆಂಬುವ ಆಸ್ತಿ ನಾನು ಬಯಸುವುದಿಲ್ಲ ಅಂತೇಳಿ ಹೇಳ್ತಾರೆ. ಈ ಭೌತಿಕದ್ದು ಯಾವುದು ಅವರಿಗೆ ಬೇಕಾಗಿಲ್ಲ, ನಿನ್ನ ಪಾದಾರವಿಂದ ಅಷ್ಟೇ. ಅದೇ ಅದನ್ನ ಆ ಪಾದ ಕಮಲಗಳನ್ನ ಸದಾ ಸ್ಮರಣೆ ಮಾಡುವುದೇ ಅತ್ಯಂತ ಒಂದು ಶ್ರೀಮಂತಿಗೆ ಮತ್ತೆ ಅತ್ಯಂತ ದೊಡ್ಡ ಆಸ್ತಿ ಅಂತೇಳಿ ಈ ಭಕ್ತಿಯಲ್ಲಿ ಇದ್ದವರಿಗೆ ಅದು ಅನಿಸ್ತದೆ. ಹಾಗೆ ಹೇಳ್ತಾರೆ ನರೋತ್ತಮ ದಾಸರು. ಶ್ರೀಲ ನರೋತ್ತಮ ದಾಸ ಠಾಕೂರರು ತಮ್ಮ ದಿಟವಾದ ಸ್ವತ್ತೆಂದರೆ ರಾಧಾಕೃಷ್ಣರ ಚರಣಾರವಿಂದ ಎಂದು ಅನೇಕ ಕಡೆ ಹಾಡಿದ್ದಾರೆ. ದುರದೃಷ್ಟವೆಂದರೆ ನಾವು ಸತ್ಯವಲ್ಲದ ಆಸ್ತಿಯಲ್ಲೇ ಆಸಕ್ತರಾಗಿದ್ದೇವೆ ಹಾಗೂ ನಮ್ಮ ನಿಜವಾದ ಆಸ್ತಿಯನ್ನ ಉದಾಸೀನ ಮಾಡುತ್ತಿದ್ದೇವೆ. ಅಧನೆಯ ತನ ಕರಿ ಧನ ತಯಾಗಿನು ಅಂತೇಳಿ ಹೇಳ್ತಾ ಇದ್ದಾರೆ. ಕೆಲವು ವೇಳೆ ಸ್ಮಾರ್ಥ ಸಂಪ್ರದಾಯಸ್ಥರು ರಘುನಾಥ ದಾಸ ಗೋಸ್ವಾಮಿಯನ್ನು ಶೂದ್ರರೆಂಬುದಾಗಿ ಪರಿಗಣಿಸುತ್ತಾರೆ. ಆದರೆ ಕೃಷ್ಣದಾಸ ಕವಿರಾಜ್ ಗೋಸ್ವಾಮಿ ಅವರು ಇಲ್ಲಿ ವಿಶೇಷವಾಗಿ ತಿಳಿಸುತ್ತಾರೆ, ಸ್ವರೂಪ ರೂಪ ರಘುನಾಥ ದಾಸ ಎಂಬುದಾಗಿ. ಅದರಿಂದಾಗಿ ಯಾರು ರಘುನಾಥ ದಾಸರ ಪಾದ ಕಮಲಗಳನ್ನ ಜಾತಿ ಭೇದ ವ್ಯವಸ್ಥೆಗೆ ಮೀರಿದ್ದು ಅಲೌಕಿಕ ಆದದ್ದು ಎಂಬುದಾಗಿ ಪರಿಗಣಿಸುವನೋ ಆತನು ಯಥಾರ್ಥವಾದ ಆಧ್ಯಾತ್ಮಿಕ ಆನಂದ ಮತ್ತು ಪರಮ ಸುಖವನ್ನ ಅನುಭವಿಸುತ್ತಾನೆ ಅಂತೇಳಿ ತಿಳಿದ್ರೆ, ಜಾತಿಯಲ್ಲಿ ಶೂದ್ರ ಅದೆಲ್ಲ ಆತರ ಪರಿಗಣಿಸ್ಲಿಕ್ಕಿಲ್ಲ. ಯಾರು ಭಗವಂತನ ಶುದ್ಧ ಭಕ್ತನಾಗಿದ್ದಾನೆ ಅವನು ಆ ಜಾತಿ ಭೇದ ವ್ಯವಸ್ಥೆಗೆ ಮೀರಿದವನು, ಅವನು ಅಲೌಕಿಕವಾದದ್ದು ಅಂತ ಪರಿಗಣಿಸ್ಬೇಕು ಅಂತ ಹೇಳ್ಕೊಂಡು ಆತನು ಯಥಾರ್ಥವಾದ ಆಧ್ಯಾತ್ಮಿಕ ಆನಂದ ಪರಮ ಸುಖವನ್ನ ಅನುಭವಿಸ್ತಾನೆ ಅಂತೇಳಿ ಶ್ರೀಲ ರೂಪ ಗೋಸ್ವಾಮಿ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಶ್ರೀಲ ರೂಪ ಹಾಗೂ ಶ್ರೀ ರಘುನಾಥರ ಪದತಲದಲ್ಲಿ ಕುಳಿತು ಅವರ ಅನುಗ್ರಹ ನನ್ನ ಮೇಲಿರಲಿ ಎಂದು ಪ್ರಾರ್ಥಿಸುತ್ತಾ ಆ ಮಹನೀಯರು ನಡೆದ ಹಾದಿಯಲ್ಲಿ ನಡೆಯುತ್ತಾ ಕೃಷ್ಣದಾಸನಾದ ನಾನು ಚೈತನ್ಯ ಚರಿತಾಮೃತವನ್ನ ಕಥಿಸುತ್ತೇನೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ರೀ ಚೈತನ್ಯ ಚರಿತಾಮೃತದ ಆದಿಲೀಲೆಯು ಶ್ರೀ ಚೈತನ್ಯ ಮಹಾಪ್ರಭುಗಳ ಆಗಮನ ಎನ್ನುವ 13ನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಾವು 13ನೇ ಅಧ್ಯಾಯ ಮುಗಿಸಿತು. ಇನ್ನು 14ನೇ ಅಧ್ಯಾಯ. ಹರೇ ಕೃಷ್ಣ. ಅಧ್ಯಾಯ 14 ಭಗವಾನ್ ಚೈತನ್ಯರ ಬಾಲಲೀಲೆಗಳು. ತಾವು ರಚಿಸಿರುವ ಅಮೃತ ಪ್ರವಾಹ ಭಾಷೆ ಎನ್ನುವ ಗ್ರಂಥದಲ್ಲಿ ಶ್ರೀಲ ಭಕ್ತಿ ವಿನೋದ ಠಾಕೂರರು ಪ್ರಸ್ತುತ ಅಧ್ಯಾಯದ ಸಾರಾಂಶವನ್ನ ನೀಡಿದ್ದಾರೆ. ಇಲ್ಲಿ
ಅದು ಹೀಗಿದೆ. ಭಗವಾನ್ ಚೈತನ್ಯರು ತಮ್ಮ ಬಾಲ ಲೀಲೆಗಳನ್ನ ಹೇಗೆ ಅನುಭವಿಸಿದರು ಎಂಬುದರ ವಿವರಗಳು 14ನೇ ಅಧ್ಯಾಯದಲ್ಲಿದೆ. ಚೈತನ್ಯ ಮಹಾಪ್ರಭುಗಳ ಜನನದ ಬಗ್ಗೆ 13ನೇ ಅಧ್ಯಾಯದಲ್ಲಿದ್ರೆ, ಆಗಮನದ ಬಗ್ಗೆ, ಅವರ ಆವಿರ್ಭಾವದ ಬಗ್ಗೆ 13ನೇ ಒಂದು ಅಧ್ಯಾಯದಲ್ಲಿದ್ರೆ, ಅವರ ಬಾಲ ಲೀಲೆಗಳು ಈ 14ನೇ ಅಧ್ಯಾಯದಲ್ಲಿದೆ ಅಂತೇಳಿ. ಚೈತನ್ಯರು ತಮ್ಮ ಬಾಲ ಲೀಲೆಗಳನ್ನ ಹೇಗೆ ಅನುಭವಿಸಿದ್ರು ಎಂಬುದರ ವಿವರಗಳು 14ನೇ ಅಧ್ಯಾಯದಲ್ಲಿವೆ. ತೆವಳುವುದು, ಅಳುವುದು, ಕಸಕಡ್ಡಿ ತಿನ್ನುವುದು, ತಮ್ಮ ತಾಯಿಗೆ ಬುದ್ಧಿ ಹೇಳಿದ್ದು, ಒಬ್ಬ ಬ್ರಾಹ್ಮಣ ಅತಿಥಿಗೆ ಅನುಗ್ರಹ ತೋರಿದ್ದು, ಇವೆಲ್ಲ ಅವರ ಬಾಲ ಲೀಲೆಗಳಷ್ಟೇ. ಅಲ್ಲಿ ಅಷ್ಟೇ ಅಲ್ಲ, ಇಬ್ಬರು ಕಳ್ಳರ ಭುಜಗಳ ಮೇಲೆ ಕೂತು ಸವಾರಿ ಮಾಡಿ ಆ ಚೋರರ ದಾರಿ ತಪ್ಪಿಸಿ ಅವರನ್ನು ತಮ್ಮ ಮನೆಗೆ ಒಯ್ದದ್ದು ಈ ಲೀಲೆಯ ವಿವರ ಈ ಅಧ್ಯಾಯದಲ್ಲಿದೆ. ತಾವು ಕಾಯಿಲೆ ಇರುವ ಮನುಷ್ಯನೆಂಬ ನೆವ ಹೇಳಿ ಹಿರಣ್ಯ ಹಾಗೂ ಜಗದೀಶರ ಮನೆಯಲ್ಲಿ ಏಕಾದಶಿಯ ದಿನ ಪ್ರಸಾದ ಸ್ವೀಕರಿಸಿದ ಲೀಲೆಯು ಈ ಅಧ್ಯಾಯದಲ್ಲಿ ಬರುತ್ತೆ. ಚೈತನ್ಯರು ತುಂಟ ಹುಡುಗನಾಗಿ ಆಡಿದ ಆಟಗಳ ವಿವರವು ಈ ಅಧ್ಯಾಯಕ್ಕೆ ವಿಷಯ ಒದಗಿಸಿದೆ. ಚೈತನ್ಯರ ತಾಯಿ ಒಮ್ಮೆ ಪ್ರಜ್ಞೆ ಕಳೆಕೊಂಡು ಬಿದ್ದಾಗ ಪ್ರಭುವರ್ಯರು ತಮ್ಮ ತಲೆಯ ಮೇಲೆ ತೆಂಗಿನಕಾಯಿ ಹೊತ್ತು ತಂದ ಪ್ರಕರಣವು ಇಲ್ಲಿ ಬಂದಿದೆ. ಗಂಗಾ ನದಿಯ ತಟದಲ್ಲಿ ತಮ್ಮ ಸಮವಯಸ್ಸಿನ ಬಾಲಕಿಯರೊಂದಿಗೆ ವಿನೋದದಲ್ಲಿ ತೊಡಗಿದ್ದು ಶ್ರೀಮತಿ ಲಕ್ಷ್ಮೀದೇವಿಯಿಂದ ಪೂಜಾ ಸಾಮಗ್ರಿಗಳನ್ನು ಪಡೆದದ್ದು, ತಿಪ್ಪೆಗುಂಡಿಯಲ್ಲಿ ಕೂತು ತಮ್ಮ ತಾಯಿಗೆ ದಿವ್ಯ ಜ್ಞಾನವನ್ನ ಬೋಧಿಸಿದ್ದು, ತಾಯಿಯ ಆಜ್ಞೆಯಂತೆ ತಿಪ್ಪೆಗುಂಡಿ ಬಿಟ್ಟು ಹೊರಬಂದದ್ದು, ಈ ವಿವರಗಳ ಜೊತೆಗೆ ಚೈತನ್ಯರು ತಮ್ಮ ತಂದೆಯೊಡನೆ ವಾತ್ಸಲ್ಯದಿಂದ ನಡೆದುಕೊಂಡದ್ದು ಮುಂತಾದ ಎಲ್ಲವೂ ಈ ಅಧ್ಯಾಯದಲ್ಲಿ ಇದೆ ಅಂತೇಳಿ ಈ ಅಧ್ಯಾಯದ ಹೋಲ್ ಸಮ್ಮರಿ ಒಂದು ಹೇಳ್ತಾ ಇದೆ. ಮುಂದೆ ಹೇಳ್ತಾರೆ, ವ್ಯಕ್ತಿಯು ಹೇಗೋ ಅಂತೂ ಭಗವಾನ್ ಚೈತನ್ಯ ಮಹಾಪ್ರಭುಗಳ ಸ್ಮರಣೆ ಮಾಡಿದರೆ ಬಹು ಕಷ್ಟಕರವಾದ ಕಾರ್ಯಗಳು ಕೂಡ ಸುಲಭವಾಗುತ್ತವೆ. ಅವರನ್ನು ಸ್ಮರಿಸಲಿಲ್ಲವೋ ಸುಲಭವಾದ ಕಾರ್ಯಗಳು ಕ್ಲಿಷ್ಟವಾಗಿ ಬಿಡುತ್ತವೆ. ಆ ಭಗವಾನ್ ಚೈತನ್ಯ ಮಹಾಪ್ರಭುಗಳಿಗೆ ನನ್ನ ಗೌರವಪೂರ್ವಕವಾದ ನಮಸ್ಕಾರಗಳನ್ನ ಸಮರ್ಪಿಸುತ್ತೇನೆ ಅಂತೇಳಿ ಕೃಷ್ಣದಾಸ್ ಕವಿರಾಜ ಗೋಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಶ್ರೀಲಾ ಪ್ರಬೋಧಾನಂದ ಸರಸ್ವತಿ ಅವರು ಚೈತನ್ಯ ಚಂದ್ರಾಮೃತ ಎನ್ನುವ ಕೃತಿಯ ಲೇಖಕರು. ಆ ಕೃತಿಯಲ್ಲಿ ಅವರು ಹೀಗೆ ಬರೀತಾರೆ, ಪ್ರಭುವಿನಿಂದ ಅಲ್ಪ ಅನುಗ್ರಹವನ್ನಷ್ಟೇ ಪಡೆದ ವ್ಯಕ್ತಿಯು ಕೂಡ ಎಂತಹ ಔನ್ನತ್ಯ ಸಾಧಿಸ್ತಾನೆ ಅಂದ್ರೆ, ವಿದ್ವಾಂಸರು ಹಾಗೂ ತತ್ವವೇತ್ತರು ಬಹುವಾಗಿ ಬಯಸುವ ಮೋಕ್ಷವನ್ನೇ ಆತ ನಿರ್ಲಕ್ಷಿಸುತ್ತಾನೆ. ಅಂದ್ರೆ ಭಗವಂತನ ಒಂದು ಅನುಗ್ರಹ, ಸ್ವಲ್ಪ ಅನುಗ್ರಹ ಪಡ್ಕೊಂಡ್ರು ಕೂಡ ಅವನಿಗೆ ಭೌತಿಕದ್ದು ಬಿಡಿ, ಅದಕ್ಕಿಂತಲೂ ಹೆಚ್ಚಿನ ಮೋಕ್ಷವನ್ನ ಕೂಡ ಆತ ನಿರ್ಲಕ್ಷಿಸ್ತಾನಂತೆ. ಇದೇ ರೀತಿ ಭಗವಾನ್ ಚೈತನ್ಯರ ಭಕ್ತನು ಸ್ವರ್ಗೀಯ ಗ್ರಹ ಲೋಕಗಳಲ್ಲಿ ವಾಸ ಮಾಡುವ ಸೌಲಭ್ಯವನ್ನು ಕೂಡ ಆಕಾಶ ಪುಷ್ಪವೆಂದು ಬಗೆಯುತ್ತಾನೆ ಅಂತ ಹೇಳಿದ್ರೆ, ಆ ಭಕ್ತಗೆ ಬಂದ ಮೇಲೆ ಸ್ವರ್ಗ ಕೂಡ ಅವರಿಗೆ ಬೇಡ, ಅದು ಕೂಡ ಬೇಕಾಗಿಲ್ಲ. ಆ ರೀತಿ ಅಂತಹ ಭಕ್ತನು ಯೋಗ ಸಿದ್ಧಿಯನ್ನು ಮೀರಿ ಮುಂದೆ ಹೋಗುತ್ತಾನೆ. ಯಾಕೆಂತ ಹೇಳಿದ್ರೆ ಅವನ ಪಾಲಿಗೆ ಇಂದ್ರಿಯಗಳು ವಿಷದ ಹಲ್ಲುಗಳನ್ನು ಕಳೆದುಕೊಂಡ ಹಾವುಗಳಂತೆ. ಹಾವು ತುಂಬಾ ಭಯಾನಕವಾದ ಹಾಗೂ ಅಪಾಯಕಾರಿಯಾದ ಜಂತು. ಆದರೆ ಅದರ ವಿಷದ ಹಲ್ಲುಗಳನ್ನು ತೆಗೆದು ಬಿಟ್ಟರೆ ಹಾವು ಎಷ್ಟು ಮಾತ್ರವೂ ಭಯ ಹುಟ್ಟಿಸುವ ಜಂತು ಅಲ್ವಾ? ಹಲ್ಲಿದ್ರೆ ಮಾತ್ರ ನಾವ್ ಅದಕ್ಕೆ ಹೆದರ್ಬೇಕು, ಇಲ್ಲಂದ್ರೆ ನಾವು ಹೆದರ್ಬೇಕಾಗಿಲ್ಲ. ಹಾಗೇನೆ ಇಂದ್ರಿಯಗಳು ಅಂತ ಹೇಳುವಂಥದ್ದು ಇಂದ್ರಿಯಗಳನ್ನು ನಿಗ್ರಹ ಮಾಡ್ಲಿಕ್ಕೆ ಬರ್ತದೆ ಅಂತ ಹೇಳಿದ್ರೆ ಆ ವಿಷಾದ ಹಾವು ಹಲ್ಲುಗಳನ್ನು ಕಳ್ಕೊಂಡ ಹಾಗೆ ಅಂತ ಹೇಳ್ಕೊಂಡು. ಸೊ ಆ ರೀತಿ ಭಕ್ತರಾದವರು ಆ ಇಂದ್ರಿಯ ನಿಗ್ರಹ ತಿಳ್ಕೊಂಡಿರ್ತಾರೆ ಅವರು. ಆದರೆ ಅದರ ವಿಷದ ಹಲ್ಲುಗಳನ್ನು ತೆಗೆದು ಬಿಟ್ಟರೆ ಹಾವು ಎಷ್ಟು ಮಾತ್ರವೂ ಭಯ ಹುಟ್ಟಿಸುವ ಜಂತುವಲ್ಲ. ಯೋಗಾಭ್ಯಾಸವು ಇಂದ್ರಿಯಗಳನ್ನು ನಿಗ್ರಹಿಸುವ ಉದ್ದೇಶವುಳ್ಳದ್ದು. ಆ ಯೋಗಿಗಳಿಗೆ ಮುಖ್ಯವಾಗಿ ಅವರು ಆ ಇಂದ್ರಿಯಗಳನ್ನ ನಿಯಂತ್ರಣ ಮಾಡ್ಲಿಕ್ಕೆನೆ ಹೃದಯದಲ್ಲಿರುವ ಪರಮಾತ್ಮನನ್ನ ಧ್ಯಾನ ಮಾಡ್ಬೇಕಾದ್ರೆ ಆ ಇಂದ್ರಿಯಗಳ ನಿಯಂತ್ರಣ ತುಂಬಾ ಅವರಿಗೆ ಅಗತ್ಯವಾದದ್ದು. ಆದರೆ ಪ್ರಭುವಿನ ಸೇವೆಯಲ್ಲಿ ಅದಕ್ಕೆ ಎಷ್ಟೋ ವರ್ಷಗಳನ್ನ ಅವರು ಕಳಿಬೇಕಾಗ್ತದೆ ಆ ಒಂದು ಇಂದ್ರಿಯ ನಿಯಂತ್ರಣ ಮಾಡ್ಲಿಕ್ಕೆ ಅಂತೇಳಿ. ಆದ್ರೆ ಯಾರು ಭಗವಂತನ ಸೇವೆಯಲ್ಲಿ ನಿರತರಾಗ್ತಾರೆ ಅಂತ ವ್ಯಕ್ತಿಯು ಇಂದ್ರಿಯಗಳು ಹಾವುಗಳಂತೆ ಭಯಕ್ಕೆ ಅವಕಾಶ ಕೊಡುವಂತಹದಲ್ಲ. ಅವು ಶ್ರೀ ಚೈತನ್ಯ ಮಹಾಪ್ರಭುಗಳು ನೀಡಿರುವ ಕೊಡುಗೆಗಳು ಅಂತ ಹೇಳ್ಕೊಂಡು, ನಮ್ಮ ಒಂದು ಭಕ್ತಿಗೆ ಬಂದ್ಮೇಲೆ ಅವರಿಗೆ ಭಗವಂತನ ಸ್ವಲ್ಪ ಅನುಗ್ರಹ ಸಿಕ್ಕಿದ್ರೆ ಕೂಡ ಯಾವುದು ಮೋಕ್ಷ ಕೂಡ ಬೇಕಾಗಿಲ್ಲ, ಸ್ವರ್ಗ ಕೂಡ ಬೇಕಾಗಿಲ್ಲ, ಯಾವುದು ಬೇಕಾಗಿಲ್ಲ. ಹಾಗೇನೆ ಯೋಗಿಗಳು ಇಚ್ಛೆ ಅಂದ್ರೆ ಆ ಇಂದ್ರಿಯ ನಿಗ್ರಹ ಮಾಡಿ ಸಿದ್ಧಿಯನ್ನ ಪಡಿಲಿಕ್ಕೆ ಅವ್ರು ಪ್ರಯತ್ನ ಪಡ್ತಾರೆ. ಆದ್ರೆ ಅದಕ್ಕೆ ಎಷ್ಟೋ ಪ್ರಯತ್ನಗಳನ್ನ ಮಾಡ್ಬೇಕು. ಆದ್ರೆ ಭಕ್ತಿಗೆ ಬಂದ್ರೆ ಸಾಕು, ಇವೆಲ್ಲ ಕೂಡ ಸುಲಭವಾಗಿ ಅಂದ್ರೆ ಎಲ್ಲವೂ ಕೂಡ ತನ್ನಷ್ಟಕ್ಕೆ ತಾನೇ ಅವನಿಗೆ ನಿಯಂತ್ರಣಕ್ಕೆ ಬರ್ತದೆ ಅಂತ ಹೇಳ್ಕೊಂಡು, ವ್ಯಕ್ತಿಯು ಶ್ರೀ ಚೈತನ್ಯ ಮಹಾಪ್ರಭುಗಳನ್ನ ಸ್ಮರಿಸಿದರೆ
ಮಾಡಲು ಬಹು ಕಷ್ಟದ್ದಾಗಿ ತೋರುವ ಕಾರ್ಯಗಳು ಕೂಡ ಸುಲಭವಾಗಿ ಬಿಡ್ತದೆ. ಅದೇ ಅವರನ್ನ ಮರೆತರೆ ತುಂಬಾ ಸುಲಭವಾದ ಕಾರ್ಯಗಳು ಕೂಡ ಕಷ್ಟದ್ದಾಗಿ ಬಿಡುತ್ತವೆ. ಈ ಅಭಿಪ್ರಾಯವನ್ನ ಹರಿಭಕ್ತಿ ವಿಲಾಸ ಎನ್ನುವ ಗ್ರಂಥವು ದೃಢಪಡಿಸುತ್ತದೆ. ಸಾಮಾನ್ಯ ಜನರ ದೃಷ್ಟಿಗೆ ಶ್ರೇಷ್ಠ ವಿಜ್ಞಾನಿಗಳಾಗಿ ಕಾಣುವ ಜನರು ಕೂಡ ಜೀವದಿಂದ ಜೀವ ಹುಟ್ಟುತ್ತದೆ ಎನ್ನುವ ಸರಳ ವಿಷಯವನ್ನೇ ಅರ್ಥ ಮಾಡಿಕೊಳ್ಳಲಾಗದ್ದನ್ನು ನಾವು ಕಾಣ್ತೇವೆ. ಅಂತಹ ವಿಜ್ಞಾನಿಗಳಿಗೆ ಚೈತನ್ಯ ಮಹಾಪ್ರಭುಗಳ ಅನುಗ್ರಹವಿಲ್ಲದಿರುವುದೇ ಇದಕ್ಕೆ ಕಾರಣ. ಜಡದಿಂದ ಜೀವೋತ್ಪತ್ತಿ ಆಗುತ್ತದೆ ಎನ್ನುವ ಹುಸಿ ಸಿದ್ಧಾಂತಕ್ಕೆ ವಿಜ್ಞಾನಿಗಳು ಕಟ್ಟು ಬೀಳುತ್ತಾರೆ. ಆದ್ರೆ ಈ ಸಿದ್ಧಾಂತ ವಾಸ್ತವದ ನೆಲೆ ಎಂಬುದನ್ನು ಸಿದ್ಧ ಮಾಡಿ ತೋರಿಸುವಲ್ಲಿ ಈ ವಿಜ್ಞಾನಿಗಳು ವಿಫಲರಾಗುತ್ತಾರೆ ಅಲ್ವಾ. ಅವರೆಷ್ಟೇ ಒಂದು ಇದ್ರಲ್ಲಿ ಏನು ಬಿಗ್ ಬ್ಯಾಂಗ್ ಥಿಯರಿ ಹಾಗೆ ಏನೆಲ್ಲ ಹೇಳ್ತಾರೆ, ಆದ್ರೆ ಅಲ್ಲ, ಅದು ಭಗವಂತನೇ ಎಲ್ಲ ಸೃಷ್ಟಿ ಮಾಡುವುದು. ನಾವು ಶ್ರೀಮದ್ ಭಾಗವತಮಲ್ಲಿ ಎಲ್ಲವನ್ನ ತಿಳ್ಕೊಳ್ತೇವೆ. ಭಗವದ್ಗೀತೆಯಲ್ಲಿ ಭಗವಂತನೇ ಹೇಳ್ತಾರೆ, ಅಹಂ ಬೀಜ ಪ್ರದಾಪಿತ ಅಂತೇಳಿ ಹೇಳ್ತಾರೆ, ನಾನೇ ಮೂಲ ಬೀಜ ಎಲ್ಲದರ ಅಂತ ಹೇಳ್ಕೊಂಡು. ಸೊ ಆದರೆ ಈ ಸಿದ್ಧಾಂತ ವಾಸ್ತವದ ನೆಲೆ ಎಂಬುದನ್ನು ಸಿದ್ಧ ಮಾಡಿ ತೋರಿಸುವ ವಿಜ್ಞಾನಿಗಳು ವಿಫಲರಾಗುತ್ತಾರೆ. ಆದ್ದರಿಂದ ಈ ಹುಸಿ ವೈಜ್ಞಾನಿಕ ಸಿದ್ಧಾಂತವನ್ನ ಅವಲಂಬಿಸಿ ಬೆಳೆಯುತ್ತಿರುವ ಆಧುನಿಕ ನಾಗರಿಕತೆ ವಿಜ್ಞಾನಿಗಳೆಂದು ಕರೆಸಿಕೊಳ್ಳುವ ಜನರು ಪರಿಹರಿಸಬೇಕಾದಂತ ಸಮಸ್ಯೆಗಳನ್ನು ನಿರ್ಮಿಸುತ್ತಿವೆ ಅಂತ ಹೇಳ್ಕೊಂಡು ಅಂತ ಹೇಳಿದ್ರೆ ಅವ್ರು ಹೇಳ್ಬೋದಾದ್ರೆ ಆ ಒಂದು ಇದನ್ನ ಸಮಸ್ಯೆಗಳನ್ನ ಮತ್ತೆ ಮತ್ತೆ ಸಮಸ್ಯೆಗಳೇ ಹುಟ್ಟುವಂತದ್ದು. ಅವರ ಒಂದು ಸೊಲ್ಯೂಷನ್ ಏನಿದೆ ಅದರಿಂದ ಮುಂದಕ್ಕೆ ಮತ್ತೆ ಮತ್ತೆ ಸಮಸ್ಯೆಗಳೇ ಉಂಟು ಮಾಡುವಂತದ್ದು ಅವರದ್ದು ಒಂದು ನಾಗರಿಕತೆ ಅಂತ ಅಂದ್ರೆ ಬೆಳೆಯುತ್ತಿರುವ ಆಧುನಿಕ ನಾಗರಿಕತೆ ಅಂತ ಹೇಳುವಂತದ್ದು ಮುಂದಕ್ಕೆ ಮತ್ತೆ ಮತ್ತೆ ಸಮಸ್ಯೆಗಳನ್ನ ತಂದೊಡ್ಡುವಂತಹ ಪರಿಸ್ಥಿತಿಯನ್ನ ನಿರ್ಮಿಸ್ತದೆ ಇಲ್ಲಿ ಅಂತ ಹೇಳ್ಕೊಂಡು. ಶ್ರೀ ಚೈತನ್ಯ ಚರಿತಾಮೃತದ ಲೇಖಕರು ಇಲ್ಲಿ ಭಗವಾನ್ ಚೈತನ್ಯ ಮಹಾಪ್ರಭುಗಳ ಕೃಪಾಶ್ರಯವನ್ನ ಪಡೆಯುತ್ತಾರೆ. ಪ್ರಭುವರಿಯರು ಮಗುವಾಗಿದ್ದಾಗಿನ ಲೀಲೆಗಳು ವರ್ಣಿಸುವುದು ಪ್ರಕೃತ ಲೇಖಕರ ಉದ್ದೇಶ. ಏಕೆಂದರೆ ಇಂತಹ ಸಾಹಿತ್ಯವನ್ನ ಒಬ್ಬ ವ್ಯಕ್ತಿಯು ಮಾನಸಿಕ ಊಹೆಗಳನ್ನ ಅವಲಂಬಿಸಿ ಬರೆಯಲಾರ ಅಲ್ವಾ. ಇಷ್ಟೆಲ್ಲ ಲೀಲೆಗಳನ್ನ ಬರಿಬೇಕಾದ್ರೆ ಏನೋ ಅವನೇ ಇಮ್ಯಾಜಿನ್ ಮಾಡಿ ಬರೀಲಿಕ್ಕೆ ಆಗ್ತದ? ಖಂಡಿತ ಸಾಧ್ಯ ಇಲ್ಲ. ಆ ದೇವೋತ್ತಮ ಪರಮ ಪುರುಷನ ಬಗೆಗೆ ಬರೆಯುವ ವ್ಯಕ್ತಿಗೆ ಪ್ರಭುವಿನ ವಿಶೇಷ ಅನುಗ್ರಹ ಲಭ್ಯವಾಗಿರಬೇಕು. ಬರೇ ವಿಶ್ವವಿದ್ಯಾಲಯಗಳ ಪದವಿಗಳನ್ನ ಹೊಂದಿದ್ದ ಮಾತ್ರಕ್ಕೆ ಇಂತಹ ಸಾಹಿತ್ಯವನ್ನ ರಚಿಸುವುದು ಸಾಧ್ಯವಿಲ್ಲ. ಅವನು ಎಷ್ಟೇ ಒಂದು PhD ಡಾಕ್ಟರೇಟ್ ಮಾಡಿರ್ಬೋದು, ಆದ್ರೆ ಭಗವಂತನ ಒಂದು ಲೀಲೆಗಳನ್ನ ಎಲ್ಲ ಅವನು ಬರಿಬೇಕಾದ್ರೆ ಅದಕ್ಕೆ ಭಗವಂತನ ಅನುಗ್ರಹ ಖಂಡಿತ ಬೇಕು, ಇಲ್ಲಾದ್ರೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸಣ್ಣ ಸಣ್ಣ ಶ್ಲೋಕ ಇದೆ, ಒಂದು 5 ಶ್ಲೋಕ ಮಾಡ್ತೇನೆ ಮಾತಾಜಿ. ಭಗವಾನ್ ಚೈತನ್ಯ ಮಹಾಪ್ರಭು ನಿತ್ಯಾನಂದ. ಹರೇ ಕೃಷ್ಣ ಮಾತಾಜಿ, ಸ್ಟಾಪ್ ಮಾಡಿ ಮಾತಾಜಿ, ನಮ್ಗೆ ಬೇರೆ ಮೀಟಿಂಗ್ ಇದೆ. ಉಂಟಾ? ಓಕೆ. ಹರೇ ಕೃಷ್ಣ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀ ಚೈತನ್ಯ ಮಹಾಪ್ರಭು ಕಿ ಜೈ. ಶ್ರೀ ಚೈತನ್ಯ ಚರಿತಾಮೃತಂ ಕಿ ಜೈ. ಶ್ರೀ ಹರಿದಾಸ್ ಠಾಕೂರ್ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲರಿಗೂ ಧನ್ಯವಾದಗಳು. 14ನೇ ಅಧ್ಯಾಯದ 1ನೇ ಶ್ಲೋಕ ಮುಗಿದಿದೆ. ನಾಳೆ 2ನೇ ಶ್ಲೋಕದಿಂದ ನೋಡುವ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹಾಕಿದ್ದಾರೆ ಮಾತಾಜಿ. 2 ಸಲ ಹಾಕಿದ್ದೇನೆ. ಅಲ್ಲ, ಈಗ ಹೊಟ್ಟೋಗಿತ್ತು ಮಾತಾಜಿ. ಈಗ ಮತ್ತೆ ಹಾಕಿದ್ದಾರೆ? ಇಲ್ಲ, ಹಾಕಿಲ್ಲ ಮಾತಾಜಿ. ಅಯ್ಯೋ ನಾಗವೇಣಿ ಮಾತಾಜಿ, ಆವಾಗ್ಲೇ ಫಸ್ಟ್ ಕ್ಲಾಸಿಂದು ನಮ್ದು ಅಟೆಂಡೆನ್ಸ್ ಹಾಕೋದ್ರಲ್ಲಿ ವೈಫೈ ಹೊರಟೋಗ್ಬಿಡ್ತು ಮಾತಾಜಿ, ಹಾಕ್ಲಿಕ್ಕೆ ಆಗ್ಲಿಲ್ಲ. ಈಗ ಹಾಕಿದೆ ನೋಡಿ. ಇದಕ್ಕೆ ಇದು ರೀಡಿಂಗ್ ಕ್ಲಾಸ್ ಅಂತ ಇದೆಯಲ್ಲ ಮಾತಾಜಿ. ಓಕೆ, ಅದು ಚೈತನ್ಯ ಚರಿತಾಮೃತ. ನಾನು ಹಾಕ್ತೇನೆ ಮಾತಾಜಿ. ಆಯ್ತು ಮಾತಾಜಿ, ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ನಾಗವೇಣಿ ಮಾತಾಜಿ ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು.